request all the priests to sit here in the front row. Please. ಆತ್ಮೀಯರೇ, ಯಾವುದೇ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವಾಗ ಪ್ರಾರ್ಥನೆ ಅತಿ ಮುಖ್ಯವಾದಂಥದ್ದು. ನಾವು ದೇವರನ್ನ ಕರೆದು ದೇವರನ್ನ ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮವನ್ನು ಈಗ ಉದ್ಘಾಟಿಸಲಿಕ್ಕಿದ್ದೇವೆ. In the name of the Father and of the Son and of the Holy Spirit. Praise the Lord. Praise the Lord. Hallelujah. 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 Heavenly Father, we thank and praise you. Jesus, we thank and praise you. Holy Spirit, we thank and praise you. Triune God, we thank and praise you for this present moment. Your spread your presence amidst of us. We thank and glorify you for the peaceful and joyful and loving presence. Here we are to celebrate the birthday of Reverend Father Franklin and also the anniversary of the ordination of 25th year. Lord, you are anointed and you are called for your service. And here, Reverend Father Franklin has said yes to you, and he has dedicated 25 years of the anointed life to bring your message to all the people, to bring your healing to all the people, and to anoint all the people with your healing power. Lord, at this present moment, as we are celebrating joyously this his birthday and as well as anniversary, pour out your Holy Spirit upon him and let him be strengthened. Let him have many more years to bring your message to many more people. We ask this through Christ our Lord. Amen. Now we have a prayer dance from Immaculate and friends.
ನಾಟ್ಯ ನರ್ತನ ನೀನೇ, ಸಾಗರ ಅಲೆ ಅಲೆಯು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಣಯ ಪ್ರಣಯಗಳ ದಿವ್ಯ ಮಿಲನವು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಣಯ ಪ್ರಣಯಗಳ ದಿವ್ಯ ಮಿಲನವು ನೀನೇ, ನೀನೇ 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 ಜೀವಾತ್ಮ ನೀನೇ, ನೀನೇ 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 ಎಲ್ಲ ನೀನೇ ನೀನೇ, ಈ ಬಾಳ ದೇಗುಲ ನೀನೆ, ನನ್ನಾತ್ಮ ಪೂಜೆಯು ನೀನೆ, ಈ ಜನ್ಮ ಜನ್ಮಗಳ ಬಾಂಧವ್ಯ ನೀನೆ, ನೀನೆ 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 ಎಲ್ಲ ನೀನೆ ನೀನೆ. Thank you, my dear children, for your great performance. Now, I request Brother Mahime to have the welcome speech. ಈ ದಿನ ನಮಗೆ ಭಾಳ ಸಂತೋಷವಾದ ದಿನ. ಲೋಗೋಸ್ ಧ್ಯಾನ ಮಂದಿರದ ಪರವಾಗಿ ನಾವು ನಮ್ಮ ಫಾದರ್ ಫ್ರಾಂಕ್ಲಿನ್ ಡಿಸೋಜರ್ ಅವರ ಹುಟ್ಟುಹಬ್ಬವನ್ನು ಕೊಂಡಾಡ್ತೇವೆ. ಯಾಕೆ ನಾವು ಲೋಗೋಸಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಲೋಗೋಸ್ನ ಡೈರೆಕ್ಟರ್ he considers Father Franklin as a Vincentian congregation whenever he comes to do the ministry in Logos. ಸೊ ಹಾಗಾಗಿ ಲೋಗೋಸ್ಗೆ ಬರಬೇಕಾದ್ರೆ ಅವರು ಶಿವಮೊಗ್ಗ ಡಯಸಿಸ್ ಅಲ್ಲ, ನಮ್ಮ ಲೋಗೋಸ್ ಗುರುಗಳು ವಿನ್ಸೆನ್ಷಿಯನ್ ಗುರುಗಳು. ಸೊ ಹಾಗಾಗಿ ನಾವು ಆ ಪ್ರೀತಿಯಿಂದ ನಾವು ಅವರನ್ನು ಸ್ವಾಗತ ಮಾಡಿದ್ದೇವೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಆಗಿರುವಂತಹ ಫಾದರ್ ಜೋಸ್ ರವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಫಾದರ್, ಐ ವೆಲ್ಕಮ್ ಯು ಫಾದರ್ ಜೋಸ್ ವೆಟ್ಟಿಯಾಂಗಲ್. ಇನ್ನು ಜೋರಾಗಿ ಚಪ್ಪಳೆ ತಟ್ಬೋದು. ಎರಡನೇದಾಗಿ ಈ ದಿನದ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆಯನ್ನು ಭಾಳ ಚಂದವಾಗಿ ಮಾಡಿ ಹಲವಾರು ಜನರಿಗಾಗಿ ಪ್ರಾರ್ಥಿಸಿದಂತಹ ನಮ್ಮ ಬ್ರದರ್ ಪ್ರಕಾಶ್ ರವರನ್ನು ನಾನು ಜೋರಾಗಿ ಚಪ್ಪಳೆ ತಟ್ಟಿ ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಕರ್ನಾಟಕ ಧರ್ಮ ಪ್ರಾಂತ್ಯದ ಆ ಪಾಲನಾ ಸೇವೆಗಳ ಡೈರೆಕ್ಟರ್ ಆಗಿರುವಂತಹ ಫಾದರ್ ರಿಚರ್ಡ್ ಪಾಯಸ್ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಜೋರಾಗಿ ಚಪ್ಪಳೆ ತಟ್ಟಿ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸುವಾರ್ಥ ಪ್ರಸಾರ ಆಯೋಗದ ಕಾರ್ಯದರ್ಶಿ ಆಗಿರುವಂತಹ ಫಾದರ್ ಆಂಟನಿ ಪ್ರಸಾದ್ ಮತ್ತು DMRCಯ ದೈವಿಕ ಕರುಣೆಯ ಧ್ಯಾನ ಮಂದಿರದ ನಿರ್ದೇಶಕರಾಗಿರುವಂತಹ ಫಾದರ್ ಆಂಟನಿ ಪ್ರಸಾದ್ ರವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಅಣಗಲ್ಪುರದ ಪ್ಯಾರಿಷ್ ಪ್ರೀಸ್ಟ್ ಆಗಿರುವಂತಹ ಫಾದರ್ ಡೇವಿಡ್ ರವರಿದ್ದಾರೆ, ಡೇವಿಡ್ ಜೋಸೆಫ್ ರವರಿದ್ದಾರೆ. ಅವ್ರನ್ನೂ ಸಹ ನಾನು ವೇದಿಕೆಗೆ ಸ್ವಾಗತವನ್ನು ಮಾಡ್ತೇನೆ. ಮತ್ತು ನಮ್ಮೆಲ್ಲರ ಕರ್ನಾಟಕದ ಅಣ್ಣ ಸುವಾರ್ಥ ಆ ಒಂದು ಶುಭ ಸಂದೇಶವನ್ನು ಇಡೀ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ನಗುತ್ತಾ ಕಳುಹಿಸಿ ಅಳುತ್ತಾ ದೇವರ ಕಡೆಗೆ ಕರೆತಂದು ಒಂದು ಭಕ್ತಿಯ ಮಕ್ಕಳನ್ನಾಗಿ ಮಾಡಿದಂತಹ ಕೀರ್ತಿ ನಮ್ಮ ಅಣ್ಣನಾದಂತಹ ಬ್ರದರ್ TK ಜಾರ್ಜ್ ರವರಿಗೆ ಸಲ್ಲಿಸ್ತದೆ. ನಾನು ಸಹ ಅವರನ್ನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಫಾದರ್ ಎಫ್ರೈಮ್ ರವರಿದ್ದಾರೆ. ಈ ಲೋಗೋಸ್ ಧ್ಯಾನ ಮಂದಿರದಲ್ಲಿ ಕನ್ನಡದ ಎಲ್ಲ ಕಾರ್ಯಗಳನ್ನು ನೋಡುತ್ತಿರುವಂಥ ಗುರುಗಳು. ನಾನು ಸಹ ಅವರನ್ನು ವೇದಿಕೆಗೆ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಮಧ್ಯದಲ್ಲಿ ಕರ್ನಾಟಕ ಈ ಒಂದು ಶುಭ ಸಂದೇಶ ಸೇವೆಗಳ ಕ್ಯಾರಿಸ್ಮ್ಯಾಟಿಕ್ ನವೀಕರಣ ಸೇವೆಗಳ ಕೋಆರ್ಡಿನೇಟರ್ ಆಗಿದ್ದಾರೆ. 14 ಧರ್ಮಕ್ಷೇತ್ರಗಳಿಗೆ ಇವರೇ ಕೋಆರ್ಡಿನೇಟರ್ ಬ್ರದರ್ ಚೆರಿಯನ್ ರಾಮಪುರಂ. ಅವರನ್ನು ಸಹ ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ರೀಟಾ ಈ ಒಂದು ಲೋಗೋಸ್ನಲ್ಲಿ ಕಾರ್ಯವನ್ನು ಮಾಡುವಂತಹ ಕನ್ಯಾಸ್ತ್ರೀಯಾಗಿದ್ದಾರೆ. ದಯಮಾಡಿ ಸಿಸ್ಟರ್, ನೀವು ಮಾತೆ ಮರಿಯಮ್ಮನವರ ರೂಪದಲ್ಲಿದ್ದೀರಿ, ದಯಮಾಡಿ ಬರಬೇಕು. ಸೆಂಟ್ ಆನ್ಸ್ ಆಫ್ ಬ್ಯಾಂಗ್ಳೂರ್ನ ಕನ್ಯಾಸ್ತ್ರೀ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ನೀವು ಸಹ ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ.
ಮತ್ತು ಮುಖ್ಯವಾಗಿ ಫಾದರ್ನ ಬಲಗೈ ಬಂಟ. ಫಾದರ್ ಎಲ್ಲ ಸೇವೆಗಳಲ್ಲಿ ಬಹಳ ರೀತಿಯಾಗಿ ನಾನು ಗಮನಿಸಿದ್ದೇನೆ. ಯಾವಾಗಲೂ ಫಾದರ್ಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಫಾದರ್ ನೆಲ್ಸನ್ ಫಾದರ್ಗೆ ಭಾಳ ಸಹಾಯಕರಾಗಿದ್ದಾರೆ. ಅವ್ರನ್ನೂ ಸಹ ನಾನು ಲೋಗೋಸ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಲೋಗೋಸ್ನ ಪರವಾಗಿ ಈ ಲೋಗೋಸ್ ಧ್ಯಾನ ಮಂದಿರದ ಜನರಲ್ ಕೋಆರ್ಡಿನೇಟರ್ ಅವರೇ ಈ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವಂಥವರು, ಫಾದರ್ಗೆ ಬೆಂಬಲವಾಗಿ ನಿಲ್ಲುವಂಥವರು ನಮ್ಮ ಬ್ರದರ್ ಮೋಹನ್ ರವರು. ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ನಮ್ಮೆಲ್ಲರ ಪ್ರೀತಿಯ ಆಧ್ಯಾತ್ಮಿಕ ತಂದೆ ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಸುವಾರ್ತೆಯನ್ನು ಸಾರುತ್ತಿರುವಂಥ ಮತ್ತು ದೇಶಗಳಲ್ಲೆಲ್ಲ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಅಂತ ಹೇಳಿದಾಗ ಬ್ರದರ್ ಟಿ.ಕೆ. ಜಾರ್ಜ್ ಮತ್ತು ಫಾದರ್ ಫ್ರ್ಯಾಂಕ್ಲಿನ್. ಸೊ ಹಾಗಾಗಿ ಫಾದರ್ ಫ್ರ್ಯಾಂಕ್ಲಿನ್ ರವರೇ, ನಿಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ದಯಮಾಡಿ ನೀವು ವೇದಿಕೆಗೆ ಬರಬೇಕು ಎಂಬುದಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಮಧ್ಯದಲ್ಲಿ ಕೇರಳದಿಂದ ಹಾಡನ್ನು ಹಾಡುವಂತಹ ನಮ್ಮ ಬ್ರದರ್ ವಿನ್ಸೆಂಟ್ ರವರಿದ್ದಾರೆ. ಬ್ರದರ್ ಕಾಣಿಸ್ಲಿಲ್ಲ ಬ್ರದರ್ ದೊಡ್ಡವ್ರ ಮುಂದೆ. ಸೊ ಹಾಗಾಗಿ ಅವ್ರನ್ನೂ ಸಹ ನಾನು ವೇದಿಕೆಗೆ ನಾನು ಸ್ವಾಗತ ಮಾಡ್ತೇನೆ. ಜೋರಾಗಿ ಚಪ್ಪಳೆ ತಟ್ಟಿ ಅವರನ್ನು ಸ್ವಾಗತ ಮಾಡೋಣ. ಈಗ ನಾವೆಲ್ಲರೂ ಸಹ ಕೇಕ್ ಕಟ್ಟಿಂಗ್ಗೆ ರೆಡಿ ಆಗೋಣ. Happy birthday to you. Happy birthday to you. Happy birthday to you, dear Father. Happy birthday to you. Happy birthday to you. Happy birthday to you. Happy birthday to you, dear Father. Happy birthday to you. May God bless you, Father. May God bless you, Father. May God bless you, Father. Happy birthday to you. Thank you, dear fathers, and thank you all. And now I request dear Father Jose to speak a few words about Father Franklin and his services. So every birthday of a disciple of Jesus is to be celebrated in the Catholic Church. The reason that church is the family or the mother. We have a heavenly Father as Father, church as the mother. Then we all are the children of the heavenly Father through the mother church. And Jesus is our big brother. Holy Spirit is our helper. So today, one of the children in the mother church, in the family of God, being celebrated the golden jubilee of his presence in this world.
50th birthday. So it is a joyful occasion. And also, he is a gift to the Catholic Church. He moves everywhere, and his voice reaches the ends of the world through the modern media system. So he is a gift to the church and a blessing to the whole world. First time I heard Father Franklin in Bangalore in connection with one convention. There I also present. He said, just after his higher secondary, he got a PhD degree. I was so surprised. What a clever man it is. What is his brain and what is his ability? I was so surprised. Then the next moment he said that award, PhD award, is granted by his teacher. Then given a full form also by the same teacher. You are a PhD, you passed higher secondary with a difficulty. So he has PhD just after completing the +2. Now I think he has PhD in the divine knowledge, the charism of the Holy Spirit, in which we all are students. We all are the students of the Holy Spirit University. There we are getting diploma. Some have graduation, like a Cherian who has masters, and all other priests who are here, like Father Anthony Prasad, maybe PhD. And rest of the members all are getting every day one after another degrees and certificates. So on behalf of all Logosians, the priests are all gone for our family tour just after our mission gathering to Hokanekal. So none of them are here. So that's why some Vincentian priests are absent. They are not here. So on behalf of them and all the Logosian staff, core group members in all 5 languages, and with all volunteers and all concerned people, I extend happy birthday to Father Franklin. Dear Franklin, we all love you and we continue our prayers for your growth in the Catholic Church. And we want to see you stage by stage, growing and taking different responsibilities in Shimoga Diocese, then Bangalore Archdiocese, then the Church Universal. Finally, All Saints Day, as we celebrate the Feast of All Saints, he also be counted as one among the saints. And he is running towards that final stage of our divine occasion, that is, be a saint. And he is running very fast and he is running ahead of us. So all of us are only behind him. So he is running very fast towards his final goal, to be crowned with an unfading crown on his head. 1 Peter chapter 5 verse 4. All those who are soul winners will have a crown. That crown has a speciality. This will be awarded only to the soul winners. Others will not get it. That is unfading crown. So he is just having a struggle as well as a competition, running very fast towards that glorious crown waiting for him. So let us rejoice in his presence in this world. 50 years he completed. We pray 70 more years in this world, 120. That is not for his purpose or for his end. It is for the good of the church. So let us wish that every priest live 120 and all Logosians also 120, so that they may serve the Lord better, having long years in this world like Moses. And finally, joining with the Master in heaven. So let us continue our prayer for the success of his ministry in the Catholic Church. And also we pray that he may do it in an excellent way. Now extend your hands towards him. Sit and extend your hands towards him. All the priests and all those who are on dais, just extending hands and praying. You may extend your hands towards him. Our prayer, Daniel 6:3.
there was an excellent spirit rested upon a man called Daniel, uneducated, a slave man in Persia. Holy Spirit made use of him, and the king, the emperor, found him that he is a worthy person and made him the governor general of all his 20 provinces in the kingdom. The same way that excellent spirit may rest upon him. Let us pray together. Hallelujah, 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 hallelujah. Have mercy on him, Lord. An excellent spirit may rest upon him now. An excellent spirit may rest upon him right now. An excellent spirit may come upon him, so that whatever he does in his ministry in the church be an excellent piece of art, excellent piece of spiritual work, and every work will be tested by fire, so that he should not suffer when he is going through the fire. Let that heavenly fire come upon him and purify him and give him all gifts, fruits and charisms in Jesus' name. Amen. Praise the Lord. Amen. Now I request Brother Prakash to say a few words about Father Franklin. म्हज्या मोगाचे न्हू आमी सुमार वर्सां जाता एकामेका वळखता. हांवें दिल्ली बुरारी म्हणल्यार सुवातेर हांव आनी फादर फ्रँकलीन सांगाता रिट्रीट दिवन आसतना फादरान म्हाका आपयल्लें त्या सुवातेर गेलो. हांव चिंतलो बीग क्रावड, व्हडलो क्रावड आसतलो, बट फादरापाचें खालतेपण हांवें त्या दीस पळयलें की थंय आसतो खाली 40 लोक मात्र, आनी 40 लोकांक ह्या जग त्या सुवातेर रिट्रीट दिवंक आयला. आनी तें पळोवन त्या दिसतावन म्हज्या जिवितांत हांव शिकलो मात्र न्हय, हांव परिवर्तन जालो. आनी त्या दिसतावन एक ह्या जग जावन आज शुभ वर्त घेवन एक 10 लोकां लागीं वेता जाल्यार आमी कित्याक सुमेच्या जिवंक नसो. म्हजें मन हांवें परिवर्तन केलें. म्हज्या मोगाचें न्हू आज रियली पळोवंक गेल्यार हांवें 2007 इस्रायल न्ही वय 2007 फेब्रुवारी 19 म्हाका दिसता ब्रदर टिके फादर फ्रँकलीन हांवें इस्रायला पयले. हजारो लोकांक तेणें शुभ वर्तां दिली. आज संवसाराच्या कोनशान शुभ वर्तां घेवन वेते आसात. म्हज्या मोगाचें न्हू आज तांच्या द्वारी हांवें जायतो शिकलो मात्र न्हय. आज संवसाराच्या कोनशा वेता आसतना फादर फ्रँकलिनाचो उडास काडन हर एका वेळार आज तांचे हांव देख घेवन आसा. त्या खातीर फादर तुमकां देव बरें करूं. तुमच्या जल्मा दिसाक वर्ती शुभाशय आनी देव वर्ते आशिर्वाद तुमकां बरूं. ಪ್ರೇರೆ ನಮ್ಮ ಮಧ್ಯದಲ್ಲಿ ಇನ್ಸ್ಪೆಕ್ಟರ್ ರಾಜು ಅವರು, ಇವರು DG ಆಫೀಸಲ್ಲಿರೋದು. ಫಾದರ್ನ ಬಹಳಷ್ಟು ಆಪ್ತರು. ನಾನು ಕೇಳಿದೆ ಅವ್ರನ್ನ, ಅವರೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಅವರಾಗಿದ್ದಾರೆ, DG ಆಫೀಸಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವನು ಸಹ ನಾನು ಸ್ವಾಗತ ಮಾಡ್ತೇನೆ. ಈಗ ನಾವೆಲ್ಲರೂ ಕಾಯ್ತಿರುವಂಥ ಒಂದು ಕ್ಷಣ, ನಮಗೆಲ್ಲ ಒಂದು ಕುತೂಹಲ ಇದೆ. ಬ್ರದರ್ TK ಜಾರ್ಜ್ ಅವರು ಫ್ರ್ಯಾಂಕ್ಲಿನ್ ಫಾದರ್ ಬಗ್ಗೆ ಏನು ಹೇಳಬಹುದು ಅಂಥೇಳಿ. ಅವರಿಬ್ಬರು ಹೇಗೆ ಅಂದರೆ ಈ ಬಾಳೆಹಣ್ಣು ಗೊನೆಯಲ್ಲಿ 2 ಬಾಳೆಹಣ್ಣು ಒಟ್ಟಿಗೆ ಬರುತ್ತೆ ಗೊತ್ತಾ, ಆ ರೀತಿ. ಬ್ರದರ್ TK ಜಾರ್ಜ್ ಪ್ಲೀಸ್. ನಾನೆಲ್ಲೋ ಬಾಳೆಹಣ್ಣು ಬಗ್ಗೆ ಹೇಳುವಾಗ ನಾನು ಸಿಪ್ಪೆ ಅವ್ರ ಹಣ್ಣು ಅಂದ್ಕೊಂಡು. ಓಕೆ, ಪ್ರೈಸ್ ದಿ ಲಾರ್ಡ್. ಫಾದರ್ ಫ್ರಾಂಕ್ಲಿನ್ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು, ದೊಡ್ಡ ಪ್ರೀಚರ್, ಹೀಲರ್ ಎಲ್ಲ ಗೊತ್ತು. ಆದರೆ ಫಸ್ಟು ಅವರನ್ನು ನಾನು ನೋಡಿದ್ದು ರಂಗೇನಹಳ್ಳಿ, ಚಿಕ್ಕಮಗಳೂರು ಡ್ಯಾಸಸ್ ಅಲ್ಲಿ ಒಂದು ರಿಟ್ರೀಟ್ನಲ್ಲಿ 25 ವರ್ಷದ ಹಿಂದೆ ಅಲ್ಲಿ ಫಾದರ್ ಬಂದಿದ್ದರು. ಫಾದರ್ ಮ್ಯಾಥ್ಯೂ ಇದ್ದರು ಅಂತ ಕೇಳ್ತಾರೆ. ಫಾದರ್ ಮ್ಯಾಥ್ಯೂ ಇದ್ದರು, ಇವರು ಇದ್ದರು. ಹೆಗಲ ಮೇಲೆ ಬ್ಯಾಗೆಲ್ಲ ಹಾಕ್ಕೊಂಡು ಜೀನ್ಸ್ ಪ್ಯಾಂಟೆಲ್ಲ ಹಾಕ್ಕೊಂಡು ಸ್ಟೈಲಾಗಿ ಬಂದರು. ಸ್ಟೈಲಾಗಿ ಬಂದು ಪ್ರಸಂಗ ಮಾಡ್ತಾಯಿದ್ದಾರೆ. ದೇವರು ನನಗೆ ಹೇಳಿದ್ರು, ನಾನು ಆರಿಸಿದ ಮಗು, ಯೂಸ್ ಇಟ್, ಉಪಯೋಗಿಸು ಅಂದರು. ಆಗ ಒಂದು ರೂಲ್ಸ್ ಇತ್ತು, ಎಲ್ಲೇ ಕರಿಸ್ಮ್ಯಾಟಿಕ್ ಹೋದರೆ ಫಾದರ್ ಒಬ್ಬರು ಬೇಕು ಅಂತ. ಈಗಲೂ ಇದೆ ಅಂತ ಕಾಣುತ್ತಲ್ಲ, ಫಾದರ್ ಒಬ್ಬರು ಒಂದು ಟೀಮಿಗೆ ಇರಲೇಬೇಕು. ನಾನು ಬಿಷಪ್ ಹತ್ರ ಹೇಳಿದೆ. ಬಿಷಪ್ ನನಗೆ ಕರೆದು ಹೇಳಿದ್ರು, ಫಾದರ್ ಇರಬೇಕು, ಕೊಡಿ. ನನ್ನ ಹತ್ರ ಯಾರು ಫಾದರ್ ಇಲ್ಲ, ನಿಮ್ಮ ಹತ್ರನೇ ಇರೋದು, ಒಂದು ಇಬ್ಬರನ್ನು ಕೊಡಿ ಅಂದೆ. ಅಂತ ಹೋಗ್ಬಿಟ್ರು. ಯಾರನ್ನು ಕರೆಯೋದು?
ಆ ಸಮಯದಲ್ಲಿ ಫಾದರ್ ನೋಡಿದೆ, ಅವರಿಗೆ ದೇವ್ರ ವಾಕ್ಯ ಗೊತ್ತಿಲ್ಲ, ಆದರೆ ಪ್ರಸಂಗ ಭಾಳ ಚೆನ್ನಾಗಿ ಮಾಡಿದ್ರು, ಜೀವ ಇತ್ತು. ನಾನು ಅವರನ್ನು ನೋಡಿದೆ, ನಾನು ಅವರ ಭವಿಷ್ಯತ್ತನ್ನು ಪ್ರೇಯರ್ ಮಾಡಿ ತೊಗೊಂಡೆ. ಮುಗಿಸಿ ಇಳಿದು ಹೋಗ್ತಾ ಇದ್ದೀವಿ. ಫಾದರ್ ಹತ್ರ ಹೇಳಿದೆ, ಫಾದರ್ ನಮ್ಮ ಟೀಮಿಗೆ ನೀವು ಫಾದರ್ ಆಗಿದೆ, ಹೋಗೋ. ಬೇರೆ ಕೆಲಸ ಇಲ್ಲ ನನಗಿಲ್ಲಿ ಬ್ಯಾಪ್ಟಿಸಮ್ ಕೊಡಬೇಕು, ಸತ್ತವರಿಗೆ ಹೋಗಿ ಮಣ್ಣು ಹಾಕಿ ಬರಬೇಕು, ಅದು ಇದು ತುಂಬ ಕೆಲಸ ಇದೆ, ಅದು ನೀವೇ ಅಲ್ಲೆಲ್ಲಿ ಹೇಳ್ಕೊಂಡು ಹೋಗ್ರಿ ಅಂದರು. ನಾನಂದೆ ಒಂದೇ ಮಾತು ಹೇಳಿದೆ, ನೀವು ದೇವರ ವಾಕ್ಯ ಸಾರದಿದ್ದರೆ ಇನ್ಯಾರು ಸಾರಬೇಕು? ದೇವರ ವಾಕ್ಯ ಸಾರೋದಕ್ಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರನ್ನು ಚೂಸ್ ಮಾಡ್ತಾರೆ, ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾನಂದೆ ಫಾರಿನ್ಗೆಲ್ಲ ಹೋಗ್ತೀರ ನೀವು? ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ ಅಂದರು. ನನ್ನ ಕೈಲಿ ಬೈಬಲ್ ಇತ್ತು. ಹೇಳಿದೆ, ಇದೊಂದು ಸಾಕು ನಿಮಗೆ ಅಂದೆ. ಬೈಬಲ್ ಇಟ್ಕೊಂಡ್ರು, ಬರಲ್ಲ ಅಂತ ಹೋದರು. ರಾತ್ರಿ ದೇವರು ಸ್ವಲ್ಪ ಬಿಸಿ ಮುಟ್ಟಿಸಿದ್ರು. ಬೆಳಗ್ಗೆನೇ ಫೋನ್ ಮಾಡಿ ಎಲ್ಲಿಗೆ ಬರಬೇಕು? ಅವತ್ತು ನಾವಿಬ್ಬರು ಒಂದಾದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾವಿಬ್ಬರು, ನನಗೆ ನಮ್ಮ ಟೀಮ್ ಫಾದರ್ ಇದ್ದರೆ ನಾನು, ಮಂಜುಳಾ ಜೋಯಿ, ನಮ್ಮ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ತಪ್ಪು ಮಾಡಿದ ತಕ್ಷಣ ಅವರು ಪ್ರೀತಿಯಿಂದ ತಿದ್ದಿ ಹೇಳ್ತಾರೆ. ನಾವು ಬೇಸರ ಮಾಡ್ಕೊಂಡಿದ್ದರೆ ಒಂದು ತಂದೆ ಥರ, ಬ್ರದರ್ ಏನಾಯಿತು ಹಾಗೆ ಒಂದು ಪ್ರೀತಿಯಿಂದ ವಿಚಾರಿಸ್ತಾರೆ. ನನ್ನ ಮೇಲೆ ಅಪಾರವಾದ ನಂಬಿಕೆ. ನಾವೆಲ್ಲೋದ್ರೂ ಒಟ್ಟೊಟ್ಟಿಗೆ ಹೋಗ್ತೀವಿ. ಅವರು ನನಗನ್ಸತ್ತೆ ಒಂದು 38 ದೇಶಕ್ಕೆ ಹೋಗಿ ಬಂದಿರ್ಬೇಕಾದ್ರೆ, 27 ದೇಶಕ್ಕೆ ಸುವಾರ್ತೆ ಸಾರಕ್ಕೆ ಹೋಗಿ ಬಂದರು. ಹತ್ತತ್ರ 3,000 ಧ್ಯಾನಕೂಟಗಳನ್ನು ನಡೆಸಿದ್ದಾರೆ. ಇದಕ್ಕೆ ಚಪ್ಪಾಳೆ ಬೇಕು. ಎಲ್ಲ ವಿಧದಲ್ಲೂ ನನ್ನನ್ನು ಪ್ರೀತಿಸಿ, ನಮ್ಮ ತಂಡವನ್ನು ಪ್ರೀತಿಸಿ, ನಾವು ಒಗ್ಗಟ್ಟಾಗಿ ಇರಬೇಕು. ಏನೇ ಆಗಲಿ ಡಿಸಪಾಯಿಂಟ್ಮೆಂಟ್ ಬರೋದೇ ಇಲ್ಲ. ನಾನು ಅವ್ರಿಗೇನು ಅಂದಿಲ್ಲ, ಅವರು ನನಗೆ ಇದುವರೆಗೂ ಏನೂ ಅಂದಿಲ್ಲ. ನಾನು ಅವ್ರನ್ನ ತಿದ್ದೋಷ್ಟು ದೊಡ್ಡ ಮನುಷ್ಯ ಅಲ್ಲ, ಅವರು ತಿದ್ದಿದ್ರೆ ನಾನು ತಿದ್ದಿಸ್ಕೊಳ್ತೀನಿ. ಈಗಲೂ ಒಂದು ತಂದೆ ಸ್ಥಾನದಲ್ಲಿ ನಮ್ಮ ಯೇಸು ಸ್ಪರ್ಶ ತಂಡದ ನಾಯಕರಾಗಿ ನಾನು ನನ್ನನ್ನು ಫಾದರ್ನ ಪ್ರಕಾಶ್ ಬ್ರದರ್ ಅವಾಗ ಇಸ್ರೇಲ್ನಲ್ಲಿದ್ದರು. ನಮ್ಮನ್ನು ಕರೆದ್ರು. ನಾವು ಇಸ್ರೇಲ್ಗೆ ಹೋದ್ವಿ. ನಾವು 1.5 ತಿಂಗಳಿದ್ವಿ, ಅಲ್ಲ 1.5 ತಿಂಗಳು, 1.5 ತಿಂಗಳಿದ್ವಿ. ಒಂದೇ ಹಾಲ್, ಎಲ್ಲ ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ. ಅದು ಈ ಪ್ರಕಾಶ ನಾನು ಇಲ್ಲೇ ಮಲ್ಕೋದು. ಹಾಗೆ ಅಷ್ಟು ಚೆನ್ನಾಗಿದ್ವಿ ನಾವು. ಒಂದೇ ಒಂದು ವಿಷಯ, ಅವ್ರದ್ದು ಎಲ್ಲೋ ಒಂದು ಫ್ಲೋರ್, 7-8ನೇ ಫ್ಲೋರ್. ನಾನು ಫಾದರ್ ಎಲ್ಲ ಮಾತಾಡ್ಕೊಂಡು ಲಿಫ್ಟಿಗೆ ಹೋದ್ವಿ. ಲಿಫ್ಟ್ನಲ್ಲಿ ಕೂತ್ಕೊಂಡು ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ಎಷ್ಟೊತ್ತಾದರೂ 7ನೇ ಫ್ಲೋರೋ 4ನೇ ಫ್ಲೋರೋ ಬರಲಿಲ್ಲ. ಕೊನೆಗೆ ನೋಡ್ತೀವಿ, ಫಾದರು ಬಟನ್ ಹಾಕಿಲ್ಲ, ನಾನು ಬಟನ್ ಹಾಕಿಲ್ಲ. ಒಂದು 15 ನಿಮಿಷ ಒಳಗೆ ಹಿಂಗೆ ನಿಂತ್ಕೊಂಡಿದ್ದೀವಿ ನಾವು. ಹಂಗೆ ನಮ್ಮ ಜೀವನದಲ್ಲಿ ತುಂಬ ರಸವತ್ತಾದ ನಿಮಿಷಗಳು, ದೇವರ ಜೊತೆಗೆ ಸಂತೋಷವಾಗಿದ್ದೀವಿ ನಾವು. ಇವತ್ತು ಅವರಿಗೆ 25 ವರ್ಷ ಯಾಜಕಾಭಿಷೇಕ. ನಿಜವಾಗ್ಲೂ ಅವರ ಯಾಜಕಾಭಿಷೇಕ ಧನ್ಯ. ದೇವರಿಗೆ ಸ್ತೋತ್ರ ಹೇಳ್ತೀನಿ ನಾನು. ಅವ್ರಿಗೆ ಮುಟ್ಟಿ ಪ್ರಾರ್ಥಿಸಿದಾಗ ಅದ್ಭುತಗಳು. ಮೊನ್ನೆ ನಾನು ನೆನ್ನೆ ಹೋಗಿದ್ದೆ, ಯಾರೋ ಒಬ್ಬರು ಬಂದು ಹೇಳಿದ್ರು, ಫಾದರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರು, ಎಷ್ಟೋ ವರ್ಷದಿಂದ ಮಕ್ಕಳಿಲ್ಲದ ನಮಗೆ ಮಕ್ಕಳಾದರು. ಹಾಗೆ ಅಭಿಷೇಕದ ಕೈಗಳು. ಇನ್ನು ತುಂಬ ಹೊತ್ತು ಹೇಳೋಕ್ಕೆ ಬಾಳೆಹಣ್ಣು ಸಿಪ್ಪೆ ಅಂದವ್ರಿಗೆ ಕೊನೆ ಅಂದ್ಬಿಟ್ರೆ ಕಷ್ಟ. ಅದಕ್ಕೆ ಫಾದರ್ ನಿಮಗೆ ಶುಭಾಶಯಗಳು. ಇನ್ನು ಹೆಚ್ಚೆಚ್ಚು ಬಾಳಬೇಕು, ಹೆಚ್ಚೆಚ್ಚು ಸಾಧಿಸಬೇಕು, ಹೆಚ್ಚೆಚ್ಚು ದೇವರ ವಾಕ್ಯ ಸಾರಬೇಕು, ಹೆಚ್ಚೆಚ್ಚು ದೆವ್ವ ಪೀಡೆಗಳನ್ನು ಗಟ್ಟಿಯಾಗಿ ಹೇಳಿ. ನೀವು ಹೇಳಿದ್ರೆ ಎದುರ್ಕೊಂಡು ಕೂತಂಗಿದೆ ನೀವು. ಪ್ರೈಸಲ್ಲಿ ಒಳ್ಳೆಯದಾಗಲಿ ಫಾದರ್. ನಾವು ಐ ರಿಕ್ವೆಸ್ಟ್ ಫಾದರ್ ಆಂಥನಿ ಪ್ರಸಾದ್, ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸುವಾರ್ಥ ಪ್ರಸಾರ ವೃಂದದ
ಸೆಕ್ರೆಟರಿ ಮತ್ತು DMRCಯ ಡೈರೆಕ್ಟರ್ ಆಗಿರುವಂಥ ಫಾದರ್ ಆಂಥನಿ ಪ್ರಸಾದ್ ಅವರು ಕೆಲವು ಮಾತುಗಳನ್ನು ಮಾತನಾಡ್ತಾರೆ. Praise the Lord. Hallelujah. Praise the Lord. So, Reverend Father Jose, the director of Logos Retreat Center, and birthday boy, birthday baby, and our beloved brother, Reverend Father Franklin D'Souza, and all the fathers here and dignitaries, and all my friends. ಇವತ್ತೆಲ್ಲ ನಿಮ್ಗೆ ಖುಷಿ ಅಲ್ವಾ? ಖುಷಿನಾ? ಹೌದು. ಯಾಕಂದರೆ ಓರ್ವ ಮನುಷ್ಯ ಈ ಭೂಮಿ ಮೇಲೆ ಬಂದಾಗ ಎಷ್ಟು ಸಂತೋಷ ಆಗುತ್ತೆ, ಹೌದಲ್ವಾ? ಒಂದು ತಾಯಿಗಿರಲಿ ಅಥವಾ ಒಂದು ಅಜ್ಜಿಗಿರಲಿ, ಯಾರಿಗೇ ಇರಲಿ, ಅದೇ ಸ್ವರ್ಗದಲ್ಲಿ ಒಂದು ಆತ್ಮ ಬದಲಾದರೆ ಅಲ್ವಾ? ಈ ಭೂಲೋಕದ ಒಂದು ಆತ್ಮ ಬದಲಾದರೆ ಸ್ವರ್ಗದಲ್ಲಿ ಸಾವಿರಾರು ದೂತರು ಕೊಂಡಾಡ್ತಾರೆ, ಹರ್ಷಪಡ್ತಾರೆ, ಹೌದಲ್ವಾ? ಅದೇ ರೀತಿ ನಮ್ಮೊಳಗೆ ಇಂದು ಫಾದರ್ ಫ್ರಾಂಕ್ಲಿನ್ ಡಿಸೋಜರ್ ಅವರಿದ್ದಾರೆ. ವಿ ಹ್ಯಾವ್ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ amidst us, among us, with us as a great preacher, healer and as a prophet. ಹೌದು, ಅವರು ಬೋಧಿಸಿದಂಥ ಅಥವಾ ಪ್ರವಾದಿಸಿದಂಥ ವಾಕ್ಯಗಳಿಲ್ಲ. ಸುಮಾರು ಕಡೆ ಹೋಗಿದ್ದಾರೆ, ಇಲ್ಲಲ್ಲ, ನಮ್ಮ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ, ನಾನಾ ಕಡೆಯಲ್ಲೂ. ಸೊ ಅವರು ನಮ್ಮ ನಡುವೆ ಇರುವುದು ಒಂದು ಭಾಗ್ಯ, ನಮ್ಮೆಲ್ಲರಿಗೂ ಅದೊಂದು ಭಾಗ್ಯ. ಆದ್ದರಿಂದ ವಿಶೇಷವಾಗಿ ನಾನು ಅವರನ್ನು ನೋಡಿದ್ದು, ನಾನು ಪೀಟರ್ಸ್ ಸೆಮಿನರಲ್ಲಿ ಫಿಲಾಸಫಿ ಮಾಡ್ತಾಯಿದ್ದೆ. when I was doing my philosophy in Peters Seminary, then I was a student there. Father was in MTH. He was doing his scripture studies, if not biblical theology. ಸೊ ಆಗ ನೋಡಿದ್ದೆ ಫಾದರ್ನ ನಾನು. ಅದಾದಮೇಲೆ ಅವರು ಪುನಃ ಧರ್ಮಕ್ಷೇತ್ರಕ್ಕೆ ಹೋದರು. ದೆನ್ he started his preaching ministry and so involved completely in the preaching ministry. He was a youth director, national director. Then again he came back to the diocese and he is working in the diocese as well as preacher, healer, and also he is a good father to many people here, to many families. Adarinda, so I wish him all the best for his preaching ministry, healing ministry. All the best, Father. Do well. God bless you. I request Brother Mohan to say a few words. Praise the Lord. I think, all of us have heard a lot about Father. Father, first, once again, I want to wish you for your 25th anniversary of being a priest. Okay. And then, your birthday, which was on 22nd of this month. So, we wish you for both these things. And all of us, we are here. We heard about, so many of them spoke about Father. And my first meeting with Father happened at the Divine Retreat Center. I know, Father, you remember this incident? It was at Mario Joseph's house. It was at Mario. I was just thinking, where did I meet you first? So first meeting was at the Divine Retreat Center, and Father was in charge of the youth. And I was asked to meet Father because of his youth connection, and I was in charge of the youth at the Divine Retreat Center, and that was my first meeting with Father at the Divine Retreat Center. And then always every year I used to meet Father for the Kannada Kudmotsav program. Yes, Father? And it was such a beautiful time when Father used to come and spend a day or two at the Divine Retreat Center, and used to preach at the Divine Retreat Center. So, Father, you are really a blessing, not only to people of Karnataka, but I think you're a blessing for this entire world. So, Father, and I mean it because, they already said you went to 24 countries, and you're there online, and I think first you inspired the youth, and now you're inspiring everybody, even the elders. So God bless you, Father, and continue to be in the blessing of the Lord. Thank you. Now, Father Franklin is the spiritual director of Karnataka Regional Service of Communion, the CCR body of Karnataka. ಕರ್ನಾಟಕ ರಾಜ್ಯದ ಸುವಾರ್ಥ ಪ್ರಸಾರಗಳ ತಂಡದ ಆಧ್ಯಾತ್ಮಿಕ ನಿರ್ದೇಶಕರು ಫಾದರ್ ಫ್ರಾಂಕ್ಲಿನ್ ಡಿಸೋಜಾ. ಅವರ ಬಗ್ಗೆ
KRSC ಕರ್ನಾಟಕ ರೀಜನಲ್ ಸರ್ವಿಸ್ ಆಫ್ ಕಮ್ಯುನಿಯನ್ನ ಕೋಆರ್ಡಿನೇಟರ್ ಸಂಯೋಜಕರಾಗಿರುವಂಥ ಬ್ರದರ್ ಚೆರಿಯನ್ ಅವರು ಕೆಲವೊಂದು ಮಾತುಗಳನ್ನು ಹಾಡ್ತಾರೆ. Praise the Lord. You know, I have known Father only for about 6 years, unlike the other people who have known him for some 50 years, it looks like. But my first time I met Father, it was it left such an impression on me. And he came, and as if he knew me for 25 years, he came and hugged me and said, "Oh, Cherian, you are such a great man," and all those things. I don't know how he knew whatever he said, but that is how we had a great relationship. He is a spiritual director of the KRSC Karnataka region, and we are working on many things. He corrects us along with our Bishop Lawrence. You know, he is very meticulous in doing things. I don't know if you know that by the time we finish a program, in about half an hour, as we are talking to him, he is already preparing the reports, and they are meticulous reports, and it's in detail without me. It's such an inspiration. Corrections where correction is required, and when you know, we had, I mean, one a homily in the middle of a Holy Eucharist, the thoughts that he'll share with us are so deep and soul touching, and that's a special anointing that Father has, and the joy that you see on his face is the fruit of the Holy Spirit already. You know, have you ever seen him grumpy? You will not see him serious at all. He will always have a smile on his face. That is such a great blessing for us. From the time I met him, it is such a joy to travel with him. Throughout the travel, you know, you don't feel sleepy. You have no time to sleep, like he doesn't sleep. We were in where were we? Sagar. We traveled all morning to Sagar. We had a full night vigil, and after the night vigil, immediately we left for another location in Hampi, and Father went for another program and came to Hampi, had a full meeting with us in the afternoon. I don't know how we managed, Father. 24 hours, maybe 48 hours, I don't know. And the very next day he'll be in Varanasi, then he'll be in Delhi preaching the word of God to multitudes. And it is such a blessing, as everyone said. You know, Father is such a blessing. A great anointing is upon him, like Samuel and the other great prophets that we have. Father, God bless you. Like Father said, another 70 years only of ministry. Praise the Lord. Now I request Father Richard Pius, the director of Cross, ಕರ್ನಾಟಕ ಪ್ರಾಂತೀಯ ಸೇವಾ ಸಮಾಜದ ನಿರ್ದೇಶಕರಾಗಿರುವಂತಹ ಮತ್ತು ಫಾದರ್ ಫ್ರಾಂಕ್ಲಿನ್ ಅವರ ಆತ್ಮೀಯ ಸ್ನೇಹಿತರು ಫಾದರ್ ರಿಚರ್ಡ್ ಪಯಸ್ ಅವರು ಈಗ ಕೆಲವೊಂದು ನುಡಿಗಳನ್ನು ನುಡಿತಾರೆ. Praise the Lord. Praise the Lord. Dear Father Jules and Father Franklin, who is celebrating his birthday today, and all the fathers here on the stage, and all of you, my dear friends. ಫಾದರ್ ಅವರು ಉತ್ತಮ ಪ್ರಸಂಗಗಳನ್ನು ಕೊಡ್ತಾರೆ, ತುಂಬ ಸರ್ಮನ್ ಕೊಡ್ತಾರೆ. ನಾನೇನಾದರೂ ಈಗ ಅತಿ ಮಾತಾಡಿದರೆ ಅಧಿಕ ಪ್ರಸಂಗ ಆಗುತ್ತೆ ಅದು. ಆದ್ದರಿಂದ ಒಂದೆರಡು ಮಾತುಗಳು ಅಷ್ಟೇ ಫಾದರ್ ಬಗ್ಗೆ. ಫಾದರ್ ಫ್ರಾಂಕ್ಲಿನ್ ರವರು ನನ್ನ ಸಂಬಂಧ ಸುಮಾರು 36 ವರ್ಷಗಳಿತ್ತು, ಒಂದೆರಡು ವರ್ಷ ಅಲ್ಲ. ಇದು ನಾವು ಮೈನಸ್ ಸೆಮಿನರಿ ಅಂತೀವಿ. ಮೈನಸ್ ಸೆಮಿನರಿಯಿಂದ ಪ್ರಾರಂಭವಾಗಿರುವಂಥ ನಮ್ಮ ಸಂಬಂಧ ಅದು. ನಮ್ಮ ಈ ಮದುವೆಯ ನಾನು ಟ್ರೈಬ್ಯುನಲಲ್ಲಿದ್ದೀನಿ, ಮ್ಯಾರೇಜ್ ಟ್ರೈಬ್ಯುನಲಲ್ಲಿ. ಅದರಲ್ಲಿ ನಾವು ಒಂದು ಕೇಸನ್ನು ಅನಲೈಸ್ ಮಾಡುವಾಗ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ವಿವಾಹದ ಮೊದಲು, ವಿವಾಹ ಪೂರ್ವ, ವಿವಾಹ ಸಂದರ್ಭ, ವಿವಾಹ ಆದಮೇಲೆ. ಈಗ ಗುರುಗಳ ಜೀವನ ಹಾಗೆಯೇ 3 ವಿಧದಲ್ಲಿ ಸ್ವಲ್ಪ ವಿಚಾರವನ್ನು ಹೇಳ್ತೇನೆ. ಗುರುಗಳಾಗುವ ಮೊದಲು, ಗುರುಗಳಾಗಿದ್ದಾಗ, ಗುರುಗಳಾದ ನಂತರ 3 ಫೇಸಸ್. ಸೊ ಗುರುಗಳಾಗುವ ಮೊದಲು ನಾವು ಮೈನಸ್ ಸೆಮಿನರಿಯಲ್ಲಿ ಜೊತೆಗಿದ್ವಿ ಮೈಸೂರಲ್ಲಿ. ಅಲ್ಲಿ ನಾವು ಡಿಗ್ರಿ ಮಾಡ್ತಾಯಿದ್ವಿ, PUC ಸೆಕೆಂಡ್ ಇಯರ್. ಫಾದರ್ ಬಂದಿದ್ದರು ಅಲ್ಲಿ. ಅಲ್ಲಿಂದ ಆತ್ಮೀಯತೆ ಬೆಳೆದು ಆಮೇಲೆ ಸೆಮಿನರಿ ದಿನಗಳಲ್ಲಿ ಮುಂದುವರಿಯಿತು. ನಾವಿಬ್ಬರು ಒಂದೇ ಡಯಾಸಿಸ್, ಸೇಮ್ ಡಯಾಸಿಸ್ಗೆ ಸೇರಿದವರು. ಆಮೇಲೆ ಗುರುಗಳಾದಮೇಲೂ ಇದು ಮುಂದುವರಿಯಿತು. ಮೊದಲನೆಯ ನನ್ನ ಪ್ಯಾರಿಷ್ನಲ್ಲಿ ಅವರು ಧರ್ಮ ಕೇಂದ್ರದ ಗುರುಗಳು, ಈಸ್ ದ ಪ್ಯಾರಿಸ್ ಪ್ರೀಸ್ಟ್, ನಾನು ಅಸಿಸ್ಟೆಂಟ್ ಆಗಿದ್ದೆ ಅವರಿಗೆ. ಸೊ ಆದ್ದರಿಂದ ಅಲ್ಲಿ 1 ವರ್ಷ ಆದಮೇಲೆ ನಮ್ಮ ಡಯಾಸಿಸ್ನಲ್ಲಿ ಮುಂದುವರಿಯಿತು.
ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಅಬ್ರಹಾಂ ಇಸಾಕನನ್ನು ಕರ್ಕೊಂಡೋಗಿ ಅಲ್ಲಿ ಎಲ್ಲ ಕಟ್ಟಿಗೆಯನ್ನೆಲ್ಲ ಇಟ್ಟು ರೆಡಿ ಮಾಡಿ ಬಲಿ ಕೊಡಬೇಕು ಅಂದಾಗ ಇಸಾಕ ಒಂದು ಪ್ರಶ್ನೆ ಕೇಳ್ತಾನೆ. ಏನಂತ ಕೇಳ್ತಾನೆ? ಎಲ್ಲ ಸಿದ್ಧವಾಗಿದೆ. ಅಬ್ರಹಾಮ ಏನಂತ ಹೇಳ್ತಾನೆ? ಯಾರು ಒದಗಿಸುತ್ತಾನೆ? ದೇವರು ಒದಗಿಸುತ್ತಾನೆ. ಹಾಗೆಯೇ ಅವರು ಕೂಡ ನಮ್ಮ ಜೀವನದಲ್ಲೂ ಕೂಡ ಹಾಗೆ ದೇವರು ಒದಗಿಸಿದಂಥ ಒಬ್ಬ ಹಿರಿಯ ಗುರುಗಳಾಗಿದ್ದರು ಎಲ್ಲ ವಿಧದಲ್ಲೂ ಕೂಡ. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಾನಿದ್ದಾಗ ಹಲವು ಘಟನೆಗಳೆಲ್ಲ ಆಗುವಾಗ ಅವರು ಒಂದು ರೀತಿ ದೈವಿಕವಾಗಿ ದೇವರು ಒದಗಿಸುತ್ತಾನೆ ಅನ್ನುವ ಹಾಗೆ ವಿವಿಧ ಹಂತಗಳಲ್ಲಿ ನೆರವು, ಸಹಾಯ, ಆಮೇಲೆ ಪ್ರಾರ್ಥನೆ ಮೂಲಕ, ಆಶೀರ್ವಾದದ ಮೂಲಕ ಬಂದಿರುವಂಥವ್ರು ಅವರು ನಮ್ಮ ಜೀವನದಲ್ಲಿ. ಅದರಿಂದ 36 ವರ್ಷಗಳು ಕೂಡ ನನ್ನ ಜೀವನದಲ್ಲಿ ವಿವಿಧ ಹಂತದಲ್ಲಿ. ಇವತ್ತು ನಾನು ಕ್ರಾಸಲ್ಲಿದ್ದೀನಾದರೂ ಅವರೇ ಕಾರಣ. ಅದಕ್ಕೆ ಬಹುಶಃ ತುಂಬ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅವರೇ ಕಾರಣ. ವಿವಿಧ ಹಂತದಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ. ದೇವರು ಒದಗಿಸುತ್ತಾನೆ ಅನ್ನೋದಕ್ಕೆ ಅವರು ಉತ್ತಮ ಉದಾಹರಣೆ. ಅವರನ್ನು ನೀವು ಈಗ ಒಬ್ಬ ಶ್ರೇಷ್ಠ ಪ್ರಬೋಧಕರಾಗಿ, ದೇವರ ವಾಕ್ಯದ ಬೋಧಕರಾಗಿ, ಆಮೇಲೆ ಪ್ರಾರ್ಥನೆ ಮಾಡೋರಾಗಿ, ಆತ್ಮಿಕ ವ್ಯಕ್ತಿಯಾಗಿ ನೀವೆಲ್ಲರೂ ಕಂಡಿದ್ದೀರಾ. ಆದರೆ ದೇವರು ಹೇಗೆ ಒದಗಿಸುತ್ತಾನೆ, ಅವರ ಮೂಲಕ ಆಶೀರ್ವಾದ ಅನ್ನೋದು ಇದರಲ್ಲಿ ನಾನು ಕೂಡ ಒಂದು ಕಾರಣರಾಗಿದ್ದೇನೆ. ನನ್ನ ಮೂಲಕ ಅದು ಸಾಕ್ಷಿಯಾಗಿದೆ. ಆದ್ದರಿಂದ ಅವರ ಜೀವನದಿಂದ ಹಲವಾರು ವಿಚಾರಗಳಿದೆ, ಅದರೆಲ್ಲ ಹೇಳಲ್ಲ ನಾನು. ಆದರೆ ನನಗೆ ವೈಯಕ್ತಿಕವಾಗಿ ತುಂಬ ಆಶೀರ್ವಾದ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಾನು ಅವರಿಗೆ ಇವತ್ತು ಶುಭವನ್ನು ಕೋರುವಾಗ ಇನ್ನಷ್ಟು ನಿಮ್ಮ ಮೂಲಕ ಬೇರೆ ಬೇರೆ ಅವರಿಗೆ ಆಗಿರ್ಬೋದು, ಕುಟುಂಬದಸ್ಥರಿಗೆ, ಯುವಕರಿಗೆ, ಮಕ್ಕಳಿಗೆ, ಗುರುಗಳಿಗೂ ಕೂಡ ಹಲವಾರು ಕಡೆಗಳಲ್ಲಿ ಗುರುಗಳಿಗೆ ಈಗ ಅವರು ಧ್ಯಾನಕೂಟವನ್ನು ಕೊಡ್ತಾರೆ. ಈ ವಿವಿಧ ರೀತಿಯಲ್ಲಿ ಅವರ ಆಶೀರ್ವಾದ ಸಿಗಲಿ ನಿಮ್ಮ ಮೂಲಕ. ದೇವರು ಒದಗಿಸುತ್ತಾನೆ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಗಳು ನಮ್ಮ ಮಧ್ಯದಿಂದ ಬರಲಿ ಅಂಥೇಳಿ ನಿಮಗೆ ಶುಭವನ್ನು ಕೋರ್ತಾ, ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆ ನಿಮಗೆ ದೇವರು ಈಗ ತಾನು ಹೇಳಿದಾಗೆ 125 ವರ್ಷ ಅಂದ್ರಲ್ವ, ನಾವು ಲ್ಯಾಟಿನಲ್ಲಿ ಆದ್ ಮುಲ್ತೋಸ್ ಅನ್ನೋಸ್ ಅಂತೀವಿ. ಸೊ ಇನ್ನಷ್ಟು ಬಹು ವರ್ಷಗಳು ಅದಕ್ಕೆ ಸೇರ್ಪಡೆಯಾಗಲಿ ಅಂಥೇಳಿ ಶುಭವನ್ನು ಕೋರ್ತಾ ನನ್ನೆರಡು ಶುಭ ಮಾತುಗಳನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು. ವಿ ಪ್ರೇ ಫಾರ್ ಯು, ಪ್ರೇ ಫಾರ್ ಅಸ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಏಸು ಸ್ಪರ್ಶ ತಂಡದ ಸಹೋದರಿ ಮಂಜುಳಕ್ಕ ಅವರು ನಮ್ಮ ಗುರುಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ಮಾತನಾಡ್ತಾರೆ. ಇವತ್ತಿನ ಸೆಂಟರ್ ಆಫ್ ದ ಅಟ್ರಾಕ್ಷನ್ ನಮ್ಮ ಪ್ರೀತಿಯ ಗುರುಗಳಾದ ಫಾದರ್ ಫ್ರಾಂಕ್ಲಿನ್ ಜೋಸ್ ಫಾದರ್, ಇಲ್ಲಿರುವ ಎಲ್ಲ ಗುರುವರಿಯರು, ನಮ್ಮ ಸಹೋದರ ಸಹೋದರಿಯರಿಗೆ ಯೇಸು ನಾಮದಲ್ಲಿ ವಂದಿಸುತ್ತಾ, ಫಾದರ್ ಫ್ರಾಂಕ್ಲಿನ್ ಬಗ್ಗೆ ಮಾತಾಡೋದಾದರೆ ಇಡೀ ದಿನ ಮಾತಾಡ್ಬೋದು. ಯೇಸು ನಾಮದಲ್ಲಿ ಅಷ್ಟೊಂದು ಒಳ್ಳೆಯತನದಿಂದ ತುಂಬಿ ತುಳುಕುವಂತಹ ನಮ್ಮ ಪ್ರೀತಿಯ ಗುರುಗಳು. ಒಂದು ವ್ಯಕ್ತಿಯ ಬಗ್ಗೆ ನಾವು ಮಾತಾಡುವಾಗ ಆ ವ್ಯಕ್ತಿಯಿಂದ ನಾವು ಏನು ಅನುಭವಿಸಿರ್ತೀವೋ ಅದು ಒಳ್ಳೆಯದೇ ಇರಲಿ ಕೆಟ್ಟದಿರಲಿ, ಅದು ನಮಗೆ ಹೃದಯದಿಂದ ಬರೋದು. ಫಾದರ್ ಫ್ರಾಂಕ್ಲಿನ್ ಯೇಸು ನಾಮದಲ್ಲಿ ನಾವು ಹೇಳೋದಾದರೆ, ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತೆ. ದೇವರ ವಾಕ್ಯ ಹೇಳುವ ಹಾಗೆ ತಾಯಿ ಅಮ್ಮ ಲಿಲ್ಲಿ ಡಿಸೋಜ ಅವರು ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ ಒಂದು ಅಮ್ಮ. ಆ ಅಮ್ಮನ ಮಗನಾಗಿ ಫಾದರ್ ಫ್ರಾಂಕ್ಲಿನ್ ಇಷ್ಟು ಪ್ರಾರ್ಥಿಸುವ, ಪ್ರಬೋಧಿಸುವ, ಕೌನ್ಸಿಲಿಂಗ್ ಮಾಡುವ, ಇಡೀ ಪ್ರಪಂಚಕ್ಕೆ ದೇವರ ವಾಕ್ಯವನ್ನು ಸಾರುವಂತಹ ಮಗನಾಗಿ ಹುಟ್ಟದಿದ್ದರೆ ನಾವು ಆಶ್ಚರ್ಯ ಪಡಬೇಕು ಅಂತ ಹೇಳ್ಬೋದು. ಏಕೆಂದರೆ ಅಮ್ಮ ಯಾವಾಗಲೂ ದಿನಕ್ಕೆ 8-10 ಜಪಸರಗಳನ್ನು ಹೇಳುವಂತಹ ಅಮ್ಮ. ಅವರ ಮನೆಗೆ ಹೋಗುವಾಗಲೆಲ್ಲ ಹೇಳ್ತಾ ಇರ್ತಾರೆ, ಈಗ ತಾನೇ ಜಪಸರ ಮುಗಿತಮ್ಮ, ನಿಮಗಾಗಿ ಪ್ರಾರ್ಥಿಸಿದ್ವಿ ಅಂತ. ಅಷ್ಟು ಪ್ರಾರ್ಥನೆ ಮಾಡುವಂತಹ ಒಂದು ತಾಯಿಯ ಮಗ. ಅವರ ಇಡೀ ಕುಟುಂಬವನ್ನು ನಾನು ನೋಡಿದ್ದೀನಿ. ಫಾದರ್ ಫ್ರಾಂಕ್ಲಿನನ್ನು ನಾನು 23 ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ಸಂತ ಮೈಕಲರ ದೇವಾಲಯದಲ್ಲಿ ಬ್ರದರ್ ಟಿ.ಕೆ. ಜಾರ್ಜ್ ಫಾದರ್ ಫ್ರಾಂಕ್ಲಿನ್ ಧ್ಯಾನಕೂಟ ಕೊಡಲಿಕ್ಕೆ ಬಂದಾಗ, ತುಂಬ ಯುವಕ ಫಾದರ್, ಅವ್ರು ನಿಂತ್ಕೊಂಡು ಪ್ರಸಂಗ ಮಾಡ್ತಿರಲಿಲ್ಲ, ಮೈಕ್ ತಗೊಂಡು ಮುಂದೆ ಬಂದು ಓಡಾಡಿಕೊಂಡು ಪ್ರಸಂಗ ಮಾಡ್ತಾಯಿದ್ರು. ಧ್ಯಾನಕೂಟ ಮುಗಿದ ಮೇಲೆ ಪ್ರಾರ್ಥನಾ ತಂಡದ ಎಲ್ಲ ಹಿರಿಯರು ಹೇಳಿದರು, ಈ ಗುರುಗಳು ಕರಸ್ಮ್ಯಾಟಿಕಲ್ಲಿ ಉಳಿತಾರೆ. ಆ ಪ್ರವಾದನೆ ಯೇಸು ನಾಮದಲ್ಲಿ ಮುಂದುವರಿತಾ ಇದೆ ದೇವರ ಆಶೀರ್ವಾದದಿಂದ. ಆಗ ನಾನು ಹೇಳಿದೆ, ನಾನು ಪ್ರೀಚಿಂಗ್ ಮಾಡೋದಾದರೆ ಇಂಥ ಒಂದು ತಂಡದ ಜೊತೆನೇ ನಾನು ಪ್ರೀಚಿಂಗ್ ಮಾಡೋದು. ಆಗ ಅಲ್ಲಿ ಟೀಚರ್ ರಜಿನಾ ಅಂತ ಇದ್ದಾರೆ, ಅಲ್ಲಿ ಪ್ರೇಯರ್ ಟೀಮ್ದು ಲೀಡರ್, ಅವ್ರು ಹೇಳಿದರು, ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ, ನೀವು ಪ್ರಾರ್ಥಿಸಿ, ದಿನ ಎಲ್ಲ ವಿಷಯಕ್ಕಾಗಿ ಪ್ರಾರ್ಥಿಸ್ತೀರಲ್ಲ, ಇದು ಪ್ರಾರ್ಥಿಸಿ. ಪ್ರತಿ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಅದೊಂದು ಇಂಟೆನ್ಷನ್ ಇಟ್ಟು
ನಾನು ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ಯೇಸು ಸ್ಪರ್ಶ ತಂಡದಲ್ಲೇ ನಾನು ಒಬ್ಬ ಪ್ರಬೋಧಕಿಯಾಗಿ ನಾನು ಸೇರಬೇಕು ಅಂತ ಹೇಳಿ ಆ ಟೀಮಲ್ಲಿ ಲೇಡೀಸಿಗೆ ಪರ್ಮಿಷನ್ ಇರಲಿಲ್ಲ. ಆದರೆ ಯೇಸುವಿನ ಕರುಣೆಯಿಂದ 13 ವರ್ಷದಿಂದ ಈ ಯೇಸು ಸ್ಪರ್ಶ ತಂಡದ ಜೊತೆ ನಾನಿದ್ದೀನಿ. ಫಾದರ್ ಫ್ರಾಂಕ್ಲಿನ್ ಅಂದರೆ ಯೇಸು ನಾಮದಲ್ಲಿ ಕರುಣೆ, ಫಾದರ್ ಫ್ರಾಂಕ್ಲಿನ್ ಅಂದರೆ ಯೇಸು ನಾಮದಲ್ಲಿ ಪ್ರೀತಿ, ಫಾದರ್ ಫ್ರಾಂಕ್ಲಿನ್ ಅಂದರೆ ಯೇಸು ನಾಮದಲ್ಲಿ ತಾಯಿ ಹೃದಯ, ಫಾದರ್ ಫ್ರಾಂಕ್ಲಿನ್ ಅಂದರೆ ಯೇಸು ನಾಮದಲ್ಲಿ ಸ್ನೇಹ ಜೀವಿ, ಪ್ರಾರ್ಥಿಸುವ ವ್ಯಕ್ತಿ. ಫಾದರ್ ಫ್ರಾಂಕ್ಲಿನ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಬ್ರದರ್ TK ಜಾರ್ಜ್ ಇಂದ ನಾನು ಇವತ್ತು ನಿಂತಿದ್ದೀನಿ ಸುವಾರ್ತೆಯಲ್ಲಿ, ಅವರು ನನಗೆ ಕರೆದ್ರು ಅಂತ ಹೇಳಿ. ಅದು ಬರೀ ಬಾಯಿ ಮಾತು ಮಾತ್ರ ಹೇಳಲ್ಲ, ಅವರು ಎಷ್ಟು ಬ್ರದರ್ TK ಜಾರ್ಜನ್ನ ಕೇರ್ ತಗೊಳ್ತಾರೆ ಅಂದರೆ ಒಂದು ತಂದೆ ಥರ, ತಾಯಿ ಥರ, ಓದ ಕಡೆ ಎಲ್ಲ ತುಂಬ ಕೇರ್ ತಗೊಳ್ಳೋದು ಮಾತ್ರ ಅಲ್ಲ. ಅವರಿಗೆ 60 ವರ್ಷ ಆದಾಗ ಮುಲ್ಕಿ ರಿಟ್ರೀಟ್ ಇತ್ತು ನಮಗೆ, ಅಲ್ಲಿದು ಪ್ಯಾರಿಷ್ ಲೆಂಟಲ್ಲಿ. ಕೊನೆ ದಿನ ನನ್ನ ಬಸ್ ಹತ್ಸೋಕ್ಕೆ ಫಾದರ್ ಬಂದಿದ್ದರು. ಆಗ ಫಾದರ್ ಹೇಳಿದರು, ಮಂಜುಳಾ ಜಾಯ್ ಅವರೇ, ಇನ್ನೂ ನಾವು ಬ್ರದರ್ನ ಹಾಗೇ ಬಿಡೋದು ಬೇಡ, ವಯಸ್ಸಾಗ್ತಾ ಬಂತು, ಅವರೊಬ್ಬರೇ ಎಲ್ಲಿ ಇರೋದು ಬೇಡ, ನಾವು ನೋಡ್ಕೊಳ್ಳೋಣ, ಅವರ ಕೇರ್ ನಾವು ತಗೊಳ್ಳೋಣ, ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ ಧ್ಯಾನಕೂಟ ಇಲ್ಲದಾಗ. ಅವತ್ತಿನಿಂದ ಇವತ್ತು ತನಕ ಬ್ರದರ್ TK ಜಾರ್ಜ್ 8-9 ವರ್ಷದಿಂದ ನಮ್ಮ ಮನೆಯಲ್ಲಿದ್ದಾರೆ, ನಮಗೆ ಒಂದು ಆಶೀರ್ವಾದವಾಗಿ. ಫಾದರ್ ಫ್ರಾಂಕ್ಲಿನ್ ಇವತ್ತು ನನ್ನ ಕುಟುಂಬ ಒಂದು ಯೇಸುವಿನ ಕೃಪೆಯಿಂದ ಉಳಿದಿದೆ. ಯೇಸುವಿನಲ್ಲಿ ನನ್ನ ಮಕ್ಕಳು ಬೆಳೀತಿದ್ದಾರೆ, ನನ್ನ ಮಗಳು ಒಂದು ಡಾಕ್ಟರ್ ಆಗಿದ್ದಾಳೆ, ನನ್ನ ಮಗ ಒಂದು ಸೈಂಟಿಸ್ಟ್ ಆಗ್ತಾ ಇದ್ದಾನೆ ಅಂತ ಹೇಳಿದರೆ ಅದು ಫಾದರ್ ಫ್ರಾಂಕ್ಲಿನ್ನ ಪಾಸಿಟಿವ್ ಮಾತು. ಯಾವಾಗಲೂ ನನ್ನ ಮಗ ಏನು ಓದ್ತಾ ಇರಲಿಲ್ಲ, ಆದರೆ ಅವನ ನೋಡಿ ಯಾವಾಗಲೂ ಹೇಳೋದು, ಏನೋ ಸೈಂಟಿಸ್ಟ್ ಹೇಗಿದ್ದೀಯಾ. ಆದರೆ ಯೇಸುವಿನ ಕರುಣೆಯಿಂದ ಅವನಿಗೆ ಏರೋಸ್ಪೇಸಲ್ಲಿ ಆಸ್ಟ್ರೇಲಿಯಾದಲ್ಲಿ ಸೀಟ್ ಸಿಕ್ಕಿ ಅವನು ಅಲ್ಲಿಗೆ ಹೋದ. ನನ್ನನ್ನು ಫಾದರ್ ಫ್ರಾಂಕ್ಲಿನ್ ತುಂಬ ಕೇರ್ ತಗೊಳ್ತಾರೆ. ಅವರು ಹಂಬಲ್ ಪರ್ಸನ್, ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು. ಒಂದು ಸಲ ನಮಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಹೈದ್ರಾಬಾದಲ್ಲಿ. ಆ ಪ್ರೋಗ್ರಾಮ್ ಮುಗಿಸಿ ಬರುವಾಗ ಫಾದರ್ ಡೆಲ್ಲಿಯಲ್ಲಿದ್ದರು. ಬಸ್ಸಲ್ಲಿ ನನ್ನನ್ನು ಈ ಕಡೆಗೆ ಕಳಿಸ್ಬೇಕಿತ್ತು, ಅವರು ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕಿತ್ತು. ನಾವೆಲ್ಲರೂ ಇದ್ವಿ. ನನ್ನ ಟ್ರಾಲಿ ಫಾದರ್ ಟ್ರಾಲಿದು ಆ ಕಡೆ ಇತ್ತು. ನಾನು ಇಳಿಯುವಾಗ ನನ್ನ ಟ್ರಾಲಿ ಹುಡುಕ್ತಾ ಇದ್ದೀನಿ, ನನ್ನ ಟ್ರಾಲಿ ಕಾಣ್ತಾ ಇಲ್ಲ. ಎಲ್ಲರ ಹತ್ರ ಕೇಳುವಾಗ ಯಾರೋ ಎತ್ಕೊಂಡು ಹೋದ್ರು ಅಂತ ಹೇಳಿದರು. ನಾನು ಕೆಳಗೆ ಇಳಿದು ನೋಡುವಾಗ ಫಾದರ್ ನನ್ನ ಟ್ರಾಲಿ ತಗೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಒಂದು ಇದು ಪಾವೂರು ಅಂತ ಹೇಳುವ ಒಂದು ಕಡೆ ಒಂದು ತುಳು ಪ್ಯಾರಿಷ್, ಅಲ್ಲಿ ಒಂದು ಹಂಚಿನ ಮನೆ, ಎಲ್ಲರೂ ಆ ಕಡೆ ಉಳ್ಕೊಂಡಿದ್ರು, ನಾನು ಈ ಕೊನೆ ಭಾಗದಲ್ಲಿ ಉಳ್ಕೊಂಡಿದ್ದೆ. ಅವರು ಬಂದು, ಮಂಜಮ್ಮ ಹೇಗಿದೆ ರೂಮ್ ಅಂತ ಕೇಳಿದರು. ಪರವಾಗಿಲ್ಲ ಫಾದರ್, 2 ದಿನ ತಾನೇ ಅಂತ ಹೇಳಿದೆ. ಅಯ್ಯೋ, ಇಲ್ಲಿ ಇಂಥ ಇದರಲ್ಲಿ ಅಂಚೆಲ್ಲ ಬೀಳುವಾಗಿದೆ, ನೀನು ಉಳ್ಕೋಬೇಡ, ನೀನು ನನ್ನ ರೂಮಿಗೆ ಹೋಗು ಅಂತೇಳಿ ಫೋರ್ಸ್ಫುಲ್ಲಿ ನನ್ನನ್ನು ಅವರ ರೂಮಿಗೆ ಕಳಿಸಿ ಫಾದರ್ ಬಂದು ಇಲ್ಲಿ ಉಳ್ಕೊಂಡ್ರು. ಈಗ ಹೇಳ್ತಾರಲ್ಲ, ನುಡಿದಂತೆ ನಡೆಯುವ ಸರ್ಕಾರ ಅಂತ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಏನು ಪ್ರಬೋಧನೆ ಮಾಡ್ತಾ ಇದ್ದಾರೋ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ನಮ್ಮ ಪ್ರೀತಿಯ ಗುರುಗಳು. ಅವರು ಎಷ್ಟರ ಮಟ್ಟಿಗೆ ಯೇಸು ನಾಮದಲ್ಲಿ ಅವರು ವಿಲೀನಗೊಂಡಿದ್ದಾರೆ ಅಂತ ಹೇಳಿದರೆ, ಈ ನೋಟು ಬ್ಯಾನ್ ಆದಾಗ ಒಂದು ಸಲ ಅವರು ನನ್ನ ಹತ್ರ ಹೇಳಿದರು, ಲೇಡೀಸಿಗೆ ಚೇಂಜ್ ಮಾಡ್ಬೋದು ಮಂಜಮ್ಮ, ನನ್ನ ಹತ್ರ 1.5 ಲಕ್ಷ ಇದೆ, ಚೇಂಜ್ ಮಾಡು ಅಂತೇಳಿ. ಚೇಂಜ್ ಮಾಡಿ ಆದಮೇಲೆ ಇಷ್ಟು ಸ್ಟೂಡೆಂಟ್ಸಿಗೆ ನೀನು ಕಳಿಸ್ಬೇಕು ಅಂತೇಳಿ ಒಂದಿಷ್ಟು ಪಟ್ಟಿ ಕೊಟ್ಟರು ನನಗೆ. 30,000 40,000 ಎಲ್ಲರಿಗೆ ಕೊಡಲಿಕ್ಕೆ, BSc ನರ್ಸಿಂಗ್ ಮಾಡುವವರು, ಡಿಗ್ರಿ ಮಾಡುವವರು. ಈಗ ಕೇಳಬೇಡಿ, ಅವರ ಹತ್ರ ಇಲ್ಲ. ನನ್ನ ಮಗಳಿಗೆ ಕೂಡ ಅದರಲ್ಲಿ ಒಂದು 30,000 ಕಳಿಸಿಕೊಟ್ರು. ಅಷ್ಟು ಫಾದರ್ ಫ್ರಾಂಕ್ಲಿನ್ ಅಂದರೆ ಪಾಸಿಟಿವ್, ಫಾದರ್ ಫ್ರಾಂಕ್ಲಿನ್ ಅಂದರೆ ಫುಲ್ಫಿಲ್ಮೆಂಟ್, ಫಾದರ್ ಫ್ರಾಂಕ್ಲಿನ್ ಅಂದರೆ ಆಶೀರ್ವಾದ. ಅವರಿಂದ ಇವತ್ತು ನಾನು ಸುವಾರ್ತೆಯರೇ ಇದ್ದೀನಿ. ಇವತ್ತು ಪ್ರೋ ಲೈಫ್ ಮಿನಿಸ್ಟ್ರಿಯಲ್ಲಿ 1554 ಮಕ್ಕಳನ್ನ ನಾನು ಉಳಿಸಿದ್ದೀನಿ ಅಂದರೆ ಅದು ಫಾದರ್ ಫ್ರಾಂಕ್ಲಿನ್ ಯೇಸು ಸ್ಪರ್ಶ ತಂಡದಿಂದ. ಏಕೆಂತ ಹೇಳಿದರೆ ಈ ಪ್ರೋ ಲೈಫ್ ಮಿನಿಸ್ಟ್ರಿಯಲ್ಲಿ ತುಂಬ ಕಡೆ ಅನೇಕ, ಅದು ಹೇಳಲೇಬೇಕು, ತುಂಬ ಕಡೆ ಏನೆಲ್ಲ ಜೀವ ಬೆದರಿಕೆ ಕೂಡ ಬರುವಂತಹ ಘಟನೆಗಳು ಬರುವಾಗ ಫಾದರ್ ಫ್ರಾಂಕ್ಲಿನ್ ಹತ್ರ ನಾನು ಏನಿದ್ರು ಯೇಸು ಹತ್ರ, ಫಾದರ್ ಫ್ರಾಂಕ್ಲಿನ್ ಹತ್ರ ಶೇರ್ ಮಾಡಿದರೆ ನನ್ನ ಭಾರ ಕಡಿಮೆ ಆಯಿತು ಅಂತ ಹೇಳುವ ಒಂದು ನೆನೆಸೋ ವ್ಯಕ್ತಿ. ಏಕೆಂದರೆ ಅವರು ಕೌನ್ಸಿಲಿಂಗಿನ ಕನ್ಫೆಷನ್ ಥರ ನೆನೆಸೋರು, ಎಲ್ಲ ಸೀಕ್ರೆಟನ್ನು ಅವರ ಹೃದಯದಲ್ಲೇ ಇಟ್ಕೊಳ್ಳೋರು. ಅವ್ರು ಹೇಳ್ತಾರೆ, ಯೇಸು ಇದ್ದಾರೆ ಮಂಜಮ್ಮ, ನೀನು ಧೈರ್ಯವಾಗಿ ಹೋಗು, ಏನೂ ಆಗಲ್ಲ, ಏನು ಬಂದರೂ ಯೇಸು ನೋಡ್ಕೊಳ್ತಾರೆ. ಅವರ ಧೈರ್ಯದ, ಪ್ರೀತಿಯ, ಪ್ರಾರ್ಥನೆಯ ಫಲದಿಂದ ಇವತ್ತು ನಾನು ಒಂದು ಮಹಿಳೆಯಾಗಿ
ಅಷ್ಟು ಈಸಿ ಇಲ್ಲ ಮಹಿಳೆ ಇಡೀ ಲೋಕ ಓಡಾಡಿಕೊಂಡು ಪ್ರಸಂಗ ಮಾಡಲಿಕ್ಕೆ. ಆದರೆ ಅವರ ಯೇಸು ಸ್ಪರ್ಶ ಟೀಮ್, ಫಾದರ್ ಫ್ರಾಂಕ್ಲಿನ್ ಬ್ರದರ್, ಟಿ ಕೆ ಜಾರ್ಜ್ ಅವರ ಸಪೋರ್ಟ್, ಮತ್ತು ಒಂದು ಮಹಿಳೆಗೆ ಎಲ್ಲ ಕಡೆ ಹೋಗಲಿಕ್ಕೆ ಒಂದು ಕಂಫರ್ಟ್ ಬೇಕು ನಮಗೆ, ಕಂಫರ್ಟ್ ಝೋನ್. ಆ ಕಂಫರ್ಟ್ ಝೋನ್ನ ಒದಗಿಸಿಕೊಟ್ಟು ನನ್ನ ಕುಟುಂಬ ಅದನ್ನು ವಿಶ್ವಾಸ ರೀತಿಯಲ್ಲಿ, ಪ್ರಾರ್ಥನೆಯಲ್ಲಿ ಯಾವಾಗಲೂ ಫಾದರ್ ಫ್ರಾಂಕ್ಲಿನ್ ಅಂದರೆ ಸಂಭ್ರಮ, ಸಡಗರ, ಅವರು ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಅಂಥ ಒಂದು ಫಾದರ್ನ ಈ ಲೋಕಕ್ಕೆ ಕಾಣಿಕೆಯಾಗಿ ನಮಗೆ ಪ್ರಬೋಧಕರಾಗಿ ಎಲ್ಲ ರೀತಿಯಲ್ಲಿ ದೇವರ ಆಶೀರ್ವಾದವಾಗಿ ನಮಗೆ ಕೊಟ್ಟ ಪ್ರಭು ಯೇಸುವಿಗೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನು 100 ವರ್ಷ ಈ ಬೆಳ್ಳಿ ಚಿನ್ನವಾಗಲಿ, ವಜ್ರವಾಗಲಿ, ವಜ್ರ ವೈಡೂರ್ಯವಾಗಲಿ, ಮುತ್ತು ರತ್ನವಾಗಲಿ ಫಾದರ್, ನೀವೊಂದು ಮಾಣಿಕ್ಯದಾಗೆ ಇಡೀ ಪ್ರಪಂಚದಲ್ಲಿ ಬೆಳಗುವ ನಕ್ಷತ್ರವಾಗಿ ಇನ್ನೂ ಹೆಚ್ಚು ಹೆಚ್ಚು ಮಿನುಗಲಿ ಯೇಸುವಿನ ಆಶೀರ್ವಾದದಿಂದ. ಯೇಸು ನಿಮ್ಮನ್ನು ಇನ್ನೂ ಹೆಚ್ಚು ಆಶೀರ್ವದಿಸಿ. ಎಲ್ಲೆಲ್ಲ ನಾನೊಂದು ಅಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ನನ್ನ ಕುಟುಂಬದಲ್ಲಿ ಒಂದು ದೇವರ ಕರೆ ಇಲ್ಲ ಅಂತ ನಾನು ಬೇಜಾರಾಗಿದೇ ಇಲ್ಲ, ಯಾಕೆಂದರೆ ಸೆಕೆಂಡ್ ಜನ್ರೇಷನ್ ಅಷ್ಟೇ. ಫಾದರ್ ಫ್ರಾಂಕ್ಲಿನೇ ನಮ್ಮ ಕುಟುಂಬಕ್ಕೆ ಒಬ್ಬರು ಗುರುಗಳ ಥರ. ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಜನರಿಗೆ ಯೇಸು ನಾಮನೇ ಗೊತ್ತಿಲ್ಲ. ಅಂಥ ಕಡೆಯಲ್ಲೆಲ್ಲ ಯೇಸುವನ್ನು ಕೊಡಲಿಕ್ಕೆ ಪ್ರಭು ಯೇಸು ನಿಮ್ಮನ್ನು ಉಪಯೋಗಿಸಲಿ. ಪ್ರಪಂಚದಲ್ಲಿರುವ 840 ಕೋಟಿ ಜನರಿಗೂ ಪ್ರಭು ಯೇಸು ನಿಮ್ಮನ್ನು ಕರ್ಕೊಂಡೋಗಲಿ ಫಾದರ್. ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟ ಬ್ರದರ್ ಮಹಿಮೆ, ಲೋಗೋಸ್ ಪ್ರಾರ್ಥನೆ ತಂಡ, ಫಾದರ್ ಜೋಸ್, ಥ್ಯಾಂಕ್ ಯು ವೆರಿ ಮಚ್. ಪ್ರೈಸ್ ದ ಲಾರ್ಡ್. ಹುಟ್ಟುಹಬ್ಬವನ್ನು ಆಚರಿಸಿದ ಹಾಗೂ ಆಚರಿಸುತ್ತಿರುವ ಹಾಗೂ ಮುಂದೆ ಆಚರಿಸಲಿರುವ ಫಾದರ್ ಫ್ರಾಂಕ್ಲಿನ್ ರವರೇ, ಫಾದರ್ ಜೋಸ್ ಹಾಗೂ ಎಲ್ಲ ಗುರುಗಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬ ಪ್ರಿಯವಾಗಿರಬೇಕು. ಎರಡನೇದಾಗಿ ಆ ವ್ಯಕ್ತಿ ಸಮಾಜದಲ್ಲಿ ಎಲ್ಲರ ಜೊತೆ ಚೆನ್ನಾಗಾಗಿರಬೇಕು. ಮೂರನೇದು, ಕೊನೆಯದು, ಎಲ್ಲರೊಂದಿಗೆ ಪ್ರೀತಿಯಿಂದ ಜೀವಿಸಬೇಕು. ಈ 3 ವಾಕ್ಯಗಳು ಫಾದರ್ ಫ್ರಾಂಕ್ಲಿನಲ್ಲಿ ಸದಾ ಈಡೇರಿದೆ. ಯಾಕೆ ಅಂತ ನಾನು ಹೇಳ್ತೀನಿ. ಈ 3 ಅಂಶಗಳಲ್ಲಿ ಮೊದಲನೇ ಅಂಶ, ಓರ್ವ ವ್ಯಕ್ತಿ ತನ್ನ ಕುಟುಂಬದ ಜೊತೆ ಚೆನ್ನಾಗಿರಬೇಕು. ಯಾಕೆ? ಫಾದರ್ ಫ್ರಾಂಕ್ಲಿನ್ ರವರು ನಾನು ಸುಮಾರು 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರ ಕುಟುಂಬಕ್ಕೆ, ಅವ್ರ ಜೊತೆ ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ಹಲವಾರು ಬಾರಿ ಅವರ ಕುಟುಂಬಕ್ಕೂ ನಾನು ಭೇಟಿ ಮಾಡಿದ್ದೇನೆ. ಅವರ ಜೊತೆ ಅವರ ಕುಟುಂಬದ ಮೇಲಿರುವ ಪ್ರೀತಿ ಯಾವಾಗಲೂ ತುಂಬ ಸುಂದರವಾದ ಸಂಯಮ ಪ್ರೀತಿ, ನಿಸ್ವಾರ್ಥ ಪ್ರೀತಿ. ಅವರು ಯಾವಾಗಲೂ ಅವರ ತಾಯಿಯೊಂದಿಗೆ ಸಂಪರ್ಕಿಸಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರ ಸಹೋದರ ಸಹೋದರಿಯರೊಂದಿಗೆ ಒಂದು ಉತ್ತಮ ಸಹೋದರನಾಗಿ ಜೀವಿಸುತ್ತಿದ್ದಾರೆ. ಇದು ಅವರ ಒಂದು ಪ್ರೀತಿಯ ಗುಣವನ್ನು ನಮಗೆ ತೋರಿಸ್ತದೆ. ಎರಡನೇದಾಗಿ, ಓರ್ವ ವ್ಯಕ್ತಿ ಸಮಾಜದಲ್ಲಿ ಚೆನ್ನಾಗಿರಬೇಕು ಅಂತ ನಾನು ಹೇಳಿದೆ. ಇವರು ಧರ್ಮ ಕೇಂದ್ರದಲ್ಲಿರುವಾಗ ಧರ್ಮ ಕೇಂದ್ರದಲ್ಲಿ ಕೆಲವೊಂದು ಸಲ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಸುಲಭವಲ್ಲ. ಆದರೂ ಈ ಗುರುಗಳ ವಿಶೇಷತೆ, ಅವರು ಎಲ್ಲರ ಹತ್ತಿರ ಯಾರೂ ಮಾತಾಡಿಸ್ತಾ ಇದ್ರೆ ಫಾದರೇ ಫಸ್ಟು ಮಾತಾಡಿಸ್ತಾರೆ. ಅವರಿಗೆ ಹೇಗಿದೆಯಪ್ಪ, ಹೇಗಿದೆಯಮ್ಮ ಅಂತ ಅವರು ಫಸ್ಟ್ ಮಾತಾಡಿಸ್ತಾರೆ, ಇನಿಷಿಯೇಟಿವ್ ತಗೋತಾರೆ. ಹಾಗೆ ಈ ರೀತಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಈ ಥರ ಇದ್ದರೆ ಒಂದು ಸಮಾಜ, ಉತ್ತಮ ಸಮಾಜದ ನಿರ್ಮಾಣ ಆಗ್ತದೆ. ಮೂರನೇದಾಗಿ ನಾನು ಹೇಳಿದೆ, ಗುರುಗಳ ಪ್ರೀತಿ ಸದಾ ನಿಸ್ವಾರ್ಥ ಪ್ರೀತಿ. ಯಾಕೆಂದರೆ ಈ ಗುರುಗಳಲ್ಲಿ ಈಗ ಅನೇಕ ಗುರುಗಳು ಅವ್ರ ಬಗ್ಗೆ ಹಂಚಿಕೊಂಡ್ರು. ಈ ಗುರುಗಳ ಒಂದು ವಿಶೇಷತೆ ಏನಂದರೆ, ಇವರು ಯಾರ ಬಗ್ಗೆ ಎಲ್ಲೂ ವೈಮನಸ್ಸು ಇಟ್ಕೊಳ್ಳಲ್ಲ, ಎಲ್ಲರನ್ನ ಪ್ರೀತಿಸ್ತಾ ಹೋಗ್ತಾರೆ. ಯಾವಾಗಲೂ ದ್ವೇಷ ಯಾರ ಮೇಲೂ ಇಟ್ಕೊಳ್ಳಲ್ಲ. ಯಾರಾದರೂ ದ್ವೇಷಿಸಿದರೆ ಅವ್ರ ಹತ್ರ ತಿದ್ದಿ, ನೀವು ಚೆನ್ನಾಗಿರಬೇಕು, ನಾವು ಕೆಲವೇ ವರ್ಷಗಳಲ್ಲಿ ಬಾಳದು, ನಾವು ಚೆನ್ನಾಗಿ ಜೀವಿಸೋಣ ಅಂತ ಅವರು ಹೇಳ್ಕೊಡ್ತಾರೆ. ಆತ್ಮೀಯರೇ, ಈ ಗುರುಗಳಿಗೆ ನಾವು ಶುಭ ಹಾರೈಸುವಾಗ ಫಾದರ್ ಫ್ರಾಂಕ್ಲಿನ್ ರವರಿಗೆ ಶುಭ ಹಾರೈಸೋಣ. ಅವರ ಈ ಹುಟ್ಟುಹಬ್ಬ ಇನ್ನೂ ಪ್ರತಿ ವರ್ಷ ಹೆಚ್ಚೆಚ್ಚು ಹುಟ್ಟುಹಬ್ಬಗಳನ್ನು ಫಾದರ್ ಜೋಸ್ ಹೇಳಿದಂತೆ ಇನ್ನೂ 70 ವರ್ಷ ಜಾಸ್ತಿ ಅವರು ಜೀವಿಸಲಿ. ಶುಭ ಹಾರೈಸ್ತೇನೆ ಫಾದರ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ. ಸಹೋದರ ಲಾರೆನ್ಸ್ ಬಾಬು ಅವರು ನಮ್ಮ ಗುರುಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ನನ್ನ ಒಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ಯಾರಿಷಲ್ಲಿ 2004ರಿಂದ 2023 ವರ್ಷದವರೆಗೂ ಧ್ಯಾನಕೂಟಗಳು ನಡ್ಕೊಂಡು ಬರ್ತಾ ಇದೆ.
ಮೊದಲನೇ ವರ್ಷ 2004ನೇ ವರ್ಷದಲ್ಲಿ ಡಿವಿನ್ ತಂಡದಿಂದ ಗುರುಗಳನ್ನ ಕರೆಸಿ ತಂಡದವರು ಬಂದು ಧ್ಯಾನಕೂಟ ನಡೆಸ್ಕೊಟ್ರು. 2005ನೇ ವರ್ಷದಲ್ಲಿ ನಮ್ಮ ಪ್ಯಾರಿಸಲ್ಲಿ ಯಾವ ತಂಡವನ್ನು ಕರಿಬೇಕು ಧ್ಯಾನಕೂಟ ನಡೆಸೋದಕ್ಕೆ ಅಂತೇಳಿ ನಾವು ಯೇಸು ಕರುಣಾಮಯಿ ಪ್ರಾರ್ಥನಾ ತಂಡದವರು 4 ಜನ ಸೇರಿ ಇದರ ಬಗ್ಗೆ ಡಿಸ್ಕಸ್ ಮಾಡುವಾಗ ಆ ಒಂದು ಸಮಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಬಸವಂಪುರ, ಚಿಕ್ಕ ಬಸವಂಪುರ ಅಂತಿದೆ, ಆ ಬಸವಂಪುರದಲ್ಲಿ ಟಿ ಕೆ ಜಾರ್ಜ್ ಬ್ರದರು ಮತ್ತು ಫ್ರಾಂಕ್ಲಿನ್ ಫಾದರ್ ಬಂದು ಇಬ್ಬರು ಸಹ ಅಲ್ಲಿ ಧ್ಯಾನಕೂಟ ನಡೆಸ್ಕೊಡ್ತಾಯಿದ್ರು. ನಡೆಸುವಂಥ ಸಮಯದಲ್ಲಿ ನಾವು ಸಹ ಅಲ್ಲಿಗೆ ಹೋದಾಗ ಫಾದರ್ ಮತ್ತು ಪ್ರೀಚ್ ಮಾಡುವುದು, ಟಿ ಕೆ ಬ್ರದರ್ ಪ್ರೀಚ್ ಮಾಡುವುದನ್ನು ಕೇಳಿದಾಗ ಯಾಕೆ ನಾವು ಫ್ರಾಂಕ್ಲಿನ್ ಫಾದರ್ನ ಟಿ ಕೆ ಜಾರ್ಜ್ ಬ್ರದರ್ನ ಕರ್ಕೊಬರಬಾರ್ದು ನಮ್ಮ ಪ್ಯಾರಿಸ್ಗೆ ಅಂತೇಳಿ ನಾವು ಟೀಮ್ ಅವರೆಲ್ಲ ಡಿಸೈಡ್ ಮಾಡಿ ಪ್ರಾರ್ಥನೆ ಮಾಡಿ ಟಿ ಕೆ ಜಾರ್ಜ್ ಬ್ರದರ್ನ ಭೇಟಿ ಮಾಡಿ ಬ್ರದರ್ ಹತ್ರ ಕೇಳಿದಾಗ ಬ್ರದರ್ ಇದ್ಕೊಂಡು ಹೇಳಿದ್ರು, ಬ್ರದರ್ ಫ್ರಾಂಕ್ಲಿನ್ ಫಾದರ್ನ ಕೇಳ್ತೀನಿ, ಅವ್ರು ಫ್ರೀ ಇದ್ದರೆ ಡೇಟ್ ಕೊಟ್ಟರೆ ಖಂಡಿತ ಬಂದು ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಅವ್ರು ಹೇಳಿದ ಮೇಲೆ ಫಾದರ್ ಹತ್ರ ಅನುಮತಿ ಕೊಟ್ಟರು. ಫಾದರ್ ಬಂದು ನಮ್ಮ ಪ್ಯಾರಿಸಲ್ಲಿ ಫಾದರ್ ಮತ್ತು ಯೇಸು ಸ್ಪರ್ಶ ತಂಡದವರು ಬಂದು ಧ್ಯಾನಕೂಟ ನಡೆಸ್ಕೊಟ್ರು. ನೋಡಿ, ಆ ಧ್ಯಾನಕೂಟದಲ್ಲಿ ನಮ್ಮ ಪ್ಯಾರಿಸಲ್ಲಿ ಕೆಲವರಿಗೆ ಒಂದು 25 ವರ್ಷ 30 ವರ್ಷದ ಹಿಂದೆ TC ಪಾಳ್ಯ, ತಂಬುಚೆಟ್ಟಿ ಪಾಳ್ಯ ಅಂತ ಹೇಳಿದ್ರೆ ಯಾರೂ ಸಹ ಎಲ್ಲೂ ಕೆಲಸ ಕೊಡ್ತಾ ಇರಲಿಲ್ಲ. ಯಾವುದೇ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾ ಇರಲಿಲ್ಲ. ಯಾರಾದರೂ TC ಪಾಳ್ಯ ಬಗ್ಗೆ ಕೇಳಿರೋರು ಯಾರಾದರೂ ಇದ್ದೀರಾ? ತಂಬುಚೆಟ್ಟಿ ಪಾಳ್ಯ ಬಗ್ಗೆ 30 ವರ್ಷದ ಹಿಂದೆ. ಯಾಕಂತ ಹೇಳಿದ್ರೆ ಅಲ್ಲಿದ್ದವರೆಲ್ಲ ಕುಡುಕರು, ಯಾವಾಗಲೂ ಗಲಾಟೆ ಮಾಡೋರು ಮತ್ತು ಕಳ್ತನ ಮಾಡೋರು. ಈ ಅವಸ್ಥೆಯಲ್ಲಿದ್ದಂಥ ವಿಚಾರಣೆ, ಗುರುಗಳಿಗೆ ರೆಸ್ಪೆಕ್ಟ್ ಅನ್ನೋದನ್ನು ಕೊಡ್ತಾ ಇರಲಿಲ್ಲ. ಯೋಚನೆ ಮಾಡಿ ನೋಡಿ ಯಾವ ರೀತಿ ಜನ ಇರ್ಬೋದು. ಆ ಪ್ಯಾರಿಸ್ಗೆ ಬಂದು ಫಾದರ್ ಫ್ರಾಂಕ್ಲಿನ್ ಮತ್ತು ಟಿ ಕೆ ಜಾರ್ಜ್ ಬ್ರದರ್ ಅವರು ಆ ವರ್ಷ ಧ್ಯಾನಕೂಟವನ್ನು ನಡೆಸ್ಕೊಟ್ರು. ಕ್ಷಮೆ ಟಾಕಲ್ಲಿ ಕ್ಷಮೆ ಬಗ್ಗೆ ಬೋಧಿಸುವಾಗ ಪ್ರತಿಯೊಬ್ಬರು ಆ ಧ್ಯಾನಕೂಟದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ತಂದೆ ತಾಯಿಗಳು, ಗಂಡ ಹೆಂಡತಿ, ಅಣ್ಣ ತಮ್ಮಂದರು, ಫ್ರೆಂಡ್ಸು, ಸ್ನೇಹಿತರೆಲ್ಲರೂ ಸಹ ಒಬ್ಬರಿಗೊಬ್ಬರು ಕ್ಷಮೆ ಕೇಳುವ ರೀತಿಯಲ್ಲಿ ಗುರುಗಳು ಬೋಧನೆಯನ್ನು ಮಾಡಿದ್ರು. ಗುರುಗಳು ಮತ್ತು ಟಿ ಕೆ ಜಾರ್ಜ್ ಬ್ರದರ್ ಅವರು. ಪ್ರೈಸ್ ದಿ ಲಾರ್ಡ್. ಬೋಧಿಸುವಾಗ ಆ ಕ್ಷಮೆಯನ್ನು ಕೇಳಿದ ಮೇಲೆ ಮೊದಲನೇದಾಗಿ ಗುರುಗಳ ಹತ್ರ ಕ್ಷಮೆಯನ್ನು ಕೇಳೋದಕ್ಕೆ ಎಲ್ಲ ಜನರು ಸಹ ಗುರುಗಳ ಹತ್ರ ಹೋದರು, ವಿಚಾರಣೆ ಗುರುಗಳ ಹತ್ರ. ಸುಮಾರು 5,000ದಿಂದ 6,000 ಜನ ಇದ್ದಾರೆ. ಆದರೆ ಆ ಪ್ಯಾರಿಸಲ್ಲಿದ್ದಂಥ ಪ್ರತಿಯೊಬ್ಬರು ಗುರುಗಳ ಬಗ್ಗೆ ಕೇವಲವಾಗಿ ಮಾತನಾಡುವುದು, ಗುರುಗಳಿಗೆ ಬೆಲೆ ಕೊಡ್ತಾ ಇರಲಿಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅವರ ಕ್ಷಮೆ ಟಾಕನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರು ಹೋಗಿ ಗುರುಗಳ ಪಾದಗಳನ್ನ ಹಿಡ್ಕೊಂಡು ಕ್ಷಮೆ ಕೇಳುವಂಥದ್ದು. ಪ್ರತಿಯೊಬ್ಬರು ಸಹ ಪರಿವರ್ತನೆಗೊಂಡರು. ದೇವರ ವಾಕ್ಯ ಹೇಳ್ತದೆ, ಮಲಾಕಿಯ ಗ್ರಂಥದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಯಾಜಕನ ತುಟಿಗಳು ದೈವ ಜ್ಞಾನದ ದ್ವಾರಗಳು. ಧರ್ಮೋಪದೇಶವನ್ನು ಅವರೊಬ್ಬ ದೇವದೂತನ ಹಾಗೆ ಬಂದು ಆ ಪ್ಯಾರಿಸಲ್ಲಿ ಬೋಧಿಸಿದಾಗ ಆ ಬೋಧನೆಯ ನಿಮಿತ್ತವಾಗಿ, ಕ್ಷಮೆ ಟಾಕಿನ ನಿಮಿತ್ತವಾಗಿ ಆ ಪ್ಯಾರಿಸಲ್ಲಿ ಕಳ್ತನ ನಿಂತೋಯ್ತು, ಕುಡಿಯುವ ಚಟಗಳು ನಿಂತೋಯ್ತು, ಮತ್ತು ರೌಡಿಸಮ್ ನಿಂತೋಯ್ತು. ಇವತ್ತು ಆ ಪ್ಯಾರಿಸಲ್ಲಿ ಯೇಸುವಿನ ನಾಮದಲ್ಲಿ ಶಾಂತಿಯಿಂದಲೂ ಸಮಾಧಾನದಿಂದಲೂ ಇವತ್ತು ಐಕ್ಯಮತದಿಂದ ಪ್ರೀತಿಯಿಂದ ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ 2005ನೇ ವರ್ಷ ಮೊದಲನೇ ವರ್ಷ ಬಂದು ಧ್ಯಾನಕೂಟ ನಡೆಸಿಕೊಟ್ಟಿದ್ರು. ಅದಾದ ಮೇಲೆ 2023ನೇ ವರ್ಷದವರೆಗೂ ಸುಮಾರು ನಮ್ಮ ಪ್ಯಾರಿಸಲ್ಲಿ 8 ಧ್ಯಾನಕೂಟಗಳನ್ನು ಯೇಸು ಸ್ಪರ್ಶದಿಂದ ನಮಗೆ ನಡೆಸಿಕೊಟ್ಟಿದ್ದಾರೆ. ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆ ಪಡಿಸೋಣ. ಅದೇ ರೀತಿಯಾಗಿ ನಾವು ಯಾವಾಗಲಾದರೂ ಆಗಲಿ ಧ್ಯಾನಕೂಟ ಬೇಕು ಫಾದರ್ ಬ್ರದರ್ ಅಂತ ಕೇಳಿದರೆ ಸಾಕು, ಅವರು ಯಾವಾಗ ಡೇಟ್ ಹೇಳು ಮಗನೆ ಅಂತೇಳಿ ಹೇಳ್ತಾ ಇದ್ರು. ಒಬ್ಬ ಅಣ್ಣನ ಹಾಗೆ, ಒಬ್ಬ ತಮ್ಮನ ಹಾಗೆ ಅವರು ಭೇಟಿ ಮಾಡಿದಾಗ ನೋಡುವಾಗೆಲ್ಲ ಅವರು ಮೊದಲನೇದಾಗಿ ನಮ್ಮನ್ನು ಅಪ್ಕೊಂಡು ಪ್ರೀತಿ ಮಾಡ್ತಾಯಿದ್ರು, ಬಾಯಿ ತುಂಬ ನಗುಮುಖದಿಂದ ಮಾತನಾಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ಅವರು ಧ್ಯಾನಕೂಟಕ್ಕಾಗಿ ಕೇಳುವಾಗ ಅವರು ಎಲ್ಲೇ ಇದ್ದರೂ ಸಹ ನಾವು ಧ್ಯಾನಕೂಟ ಬಂದು ನಡೆಸ್ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಇದೇ ರೀತಿಯಾಗಿ ಅವರು ಇಡೀ ಇಂಡಿಯಾಗೆ ಯೂತ್
ಡೈರೆಕ್ಟರ್ ಆಗಿದ್ದರು ಯೂತ್ಸ್ಗೆ. ಅಂಥ ಸಮಯದಲ್ಲಿ ಡೆಲ್ಲಿಯಲ್ಲಿದ್ದಾಗ ಫಾದರ್ ನಮಗೆ ಧ್ಯಾನಕೂಟ ನಡೆಸ್ಕೊಡ್ಬೇಕು ಅಂಥೇಳಿ ಕೇಳುವಾಗ, ಮಗ ನಾನು ತುಂಬ ಬ್ಯುಸಿ ಇದ್ದೀನಿ ಕಣೋ, ಆದರೆ ನಾನು ತುಂಬ ಬ್ಯುಸಿ ಇದ್ದೀನಿ, ಆದರೂ ಸಹ ನಿನ್ನ ಡೇಟ್ ಹೇಳಿ ನಾನು ಫ್ರೀ ಬರ್ತೀನಿ ಅಂತ ಹೇಳಿದ್ರು. ಅಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಫಾದರ್ ಅವ್ರು ಏನು ಮಾಡಿದ್ರು, ನಾವು ಕೊಟ್ಟಂಥ ಡೇಟ್ಗೆ ಓಕೆ ಅಂತೇಳಿ ಡೈರಿಯಲ್ಲಿ ಬರ್ಕೊಂಡು ಫಾದರ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಅನುಮತಿಯನ್ನು ಪಡ್ಕೊಂಡು ಅವರು ನಮ್ಮ ವಿಚಾರಣೆಗೆ ಬಂದು ಧ್ಯಾನಕೂಟವನ್ನು ನಡೆಸ್ಕೊಟ್ರು. ಈ ರೀತಿಯಾಗಿ ಗುರುಗಳು ದೇವರ ವಾಕ್ಯದಂತೆ, ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿ ಇರಬೇಕಂತೇಳಿ ನಾನು ನಿಮ್ಮನ್ನು ಆರಿಸಿದ್ದೇನೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯದಂತೆ ತಂದೆ ಆದ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಗುರುಗಳನ್ನ ಆರಿಸಿಕೊಂಡ್ರು. ಅವರ ಮುಖಾಂತರವಾಗಿ ಅನೇಕ ಆತ್ಮಗಳು ಇವತ್ತು ಆದಾಯವಾಗ್ತಾ ಇದೆ. ಯಾಕೋಬನ ಪುಸ್ತಕದಲ್ಲಿ, ಯಾಕೋಬನ ಗ್ರಂಥದಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಒಬ್ಬ ಪಾಪಿಯನ್ನ ಯೇಸು ಕ್ರಿಸ್ತರ ಬಳಿಗೆ ಕರ್ಕೊಬಂದು ಆ ಪಾಪಿ ಪರಿವರ್ತನೆಗೊಂಡು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖನಾಗಿ ಆ ಪಾಪಿ ದೇವರ ಕಡೆಗೆ ಹಿಂತಿರುಗಿದ್ದಾದರೆ ಎಲ್ಲ ಪಾಪಗಳನ್ನ ನಾನು ಕ್ಷಮಿಸ್ತೇನೆ ಅಂತೇಳಿ ವಾಕ್ಯ ಹೇಳ್ತದೆ, ನಿತ್ಯ ಜೀವವನ್ನು ಕೊಡ್ತೇನೆ ಅಂತೇಳಿ. ಅದೇ ರೀತಿಯಾಗಿ ಗುರುಗಳ ಮುಖಾಂತರವಾಗಿ ಧ್ಯಾನಕೂಟಗಳಲ್ಲಿ ನಮ್ಮ ಪ್ಯಾರಿಸಲ್ಲಿ ಅನೇಕ ಜನರು ಪಾಪದ ಮಾರ್ಗದಲ್ಲಿದ್ದರು. ಎಷ್ಟೋ ಜನ ಕುಡಿತಾ ಇದ್ರು. ಅವ್ರು ಹೇಳ್ತಾರೆ, ಸಹೋದರರು, ನಾನು ಫ್ರಾಂಕ್ಲಿನ್ ಫಾದರ್ ಟಾಕ್ ಕೇಳಿ, ಟಿ.ಕೆ. ಬ್ರದರ್ ಟಾಕ್ ಕೇಳಿ ನಾವು ಪರಿವರ್ತನೆಗೊಂಡಿದ್ದೇವೆ, ನಾವು ಕುಡಿಯೋದನ್ನು ಬಿಟ್ಟಿದ್ದೇವೆ ಅಂಥೇಳಿ. ಇದು ಯಾರಿಂದ ಸಾಧ್ಯ? ಒಬ್ಬರು ದೇವರನ್ನು ಆರಿಸಿದ್ರೆ ಮಾತ್ರನೇ ಅವರ ಮುಖಾಂತರ ಯಾಜಕರ ಬಾಯಿಯಿಂದ ಬರುವಂಥ ಒಂದೊಂದು ವಾಕ್ಯ ಪ್ರತಿಯೊಬ್ಬರ ಪರಿವರ್ತನೆಯನ್ನು ಮಾಡುವ ರೀತಿಯಲ್ಲಿ, ಒಬ್ಬೊಬ್ಬರ ಹೃದಯವನ್ನು ತೆರೆಯುವ ರೀತಿಯಲ್ಲಿ, ಒಬ್ಬೊಬ್ಬರ ಹೃದಯವನ್ನು ತಟ್ಟುವ ರೀತಿಯಲ್ಲಿ ಅವರು ಪರಿವರ್ತನೆಗೊಂಡು ದೇವರ ಮಕ್ಕಳಾಗಿ ಜೀವಿಸುವ ರೀತಿಯಲ್ಲಿ ಗುರುಗಳ ಮುಖಾಂತರವಾಗಿ ದೇವರು ಮಾತನಾಡಿದ್ರು. ಇವತ್ತು ಎಷ್ಟೋ ಜನ, ಎಷ್ಟೋ ಆತ್ಮಗಳನ್ನ ಗುರುಗಳು ಆದಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಗುರುಗಳು 50ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಈ ಹುಟ್ಟುಹಬ್ಬ ಆಚರಿಸುವಂಥದ್ದು ಇಲ್ಲಿಗೆ ನಿಲ್ಲಬಾರದು. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಹೇಳುವಂತೆ 70 ಅಥವಾ 80 ವರ್ಷ ಅಂತೇಳಿ, ಆದರೆ ಬೋನಸ್ ಆಗಿ 80 ವರ್ಷ ಮೇಲೆ ಇರಬಹುದು. ಇವರು ದೇವರ ಸೇವೆಯನ್ನು ಮಾಡುತ್ತಾ, ದೇವರ ರಾಜ್ಯಕ್ಕಾಗಿ, ಅವರ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ದುಡಿಯುತ್ತಾ ಇನ್ನೂ ಅನೇಕ ಆತ್ಮಗಳನ್ನು ಆದಾಯ ಮಾಡಲು ಬೇಕಾದಂಥ ಕೃಪೆಯನ್ನು ದೇವರು ಅನುಗ್ರಹಿಸಲಂತೇಳಿ ಬೇಡುತ್ತಾ ನಾನು ನನ್ನ ಮಾತನ್ನು ಮುಕ್ತಾಯಪಡಿಸ್ತೇನೆ. ಈಗ ಕೊನೆಗೆ ನಮ್ಮ ಬರ್ತ್ಡೇ ಬಾಯ್ ಅವರ ಬಾಯಿಂದ ಅವರು ನಮಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಜೋಸಚ್ಚ, ನನಗೆ ವಯಸ್ಸಾಚು, ಸುಮ್ಮನೆ ಕೂತ್ಕೊಂಡು ಮಾತಾಡ. ಇವತ್ತು ಕೆಲವು ಪ್ರೋಗ್ರಾಮ್ಸ್ ನಾವು ಹೇಳ್ಕೊಂಡು ಮಾಡ್ತೀವಿ, ಕೆಲವು ಪ್ರೋಗ್ರಾಮ್ಸ್ ನಾವು ಕೇಳ್ಕೊಂಡು ಮಾಡ್ತೀವಿ, ಕೆಲವು ಪ್ರೋಗ್ರಾಮ್ಸ್ ಪ್ರೀತಿಯಿಂದ ಮಾಡ್ತಾರೆ. ಸಮ್ ಪ್ರೋಗ್ರಾಮ್ಸ್ ವಿ ಆಸ್ಕ್ ಟು ಆರ್ಗನೈಸ್, ಸಮ್ people out of love they organize. I think this is the one program out of love they have organized. I thank you very much. This is the 11th cake I cut this year, 11th. Maybe end of May, maybe more than 50 cakes. Because ಯಾಕೆಂದರೆ ಜನರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ. ಯೇಸು ಹೇಳಿದ್ದಾರೆ, Jesus told, you give, it will be given to you. It will be given more, added. So I think today God has given me so many brothers, sisters, everybody over here. It is a gathering of love, nothing else. I don't deserve it, but Jesus deserves it. That's why Jesus prepared it. He has prepared a banquet for us, I think through you. So, dear Father Jose, I don't know why he loves me so much. And another Augustine Valluran, when I go to Divine, he says, don't forget the Divine. You belong to Divine. He says you belong to Logos. When I go to Beltangadi Bishop, he says you belong to Karnataka region. He also doesn't leave me. It is because of Jesus. Jesus never calls qualified. I am not a qualified person. Jesus calls, then he qualifies. ಪರಿಣಿತರನ್ನು ದೇವರು ಕರೆಯೋಲ್ಲ, ಕರೆದ ನಂತರ ಪರಿಣಿತರನ್ನಾಗಿ ಮಾಡ್ತಾರೆ. ಅದು ದೇವರ ಆತ್ಮನ ಶಕ್ತಿ, ಪವಿತ್ರ ಆತ್ಮನ ಶಕ್ತಿ. ಇಟ್ ಇಸ್ ಹೋಲಿ ಸ್ಪಿರಿಟ್. ನನ್ನ ಜೀವನದಲ್ಲಿ ನಾನು ಏನು ನೋಡ್ತೀನಿ ಅಂದರೆ, ಇದು ಪವಿತ್ರ ಆತ್ಮ. ಪವಿತ್ರ ಆತ್ಮ ಇದ್ದಾರೆ ಎನ್ನುವುದಕ್ಕೆ ಒಬ್ಬ ದೊಡ್ಡ ವಿದ್ಯಾರ್ಥಿಯನ್ನು ಸುವಾರ್ತೆಯಲ್ಲಿ ದೊಡ್ಡ ವಿದ್ಯಾರ್ಥಿಯನ್ನಾಗಿ ಮಾಡುವ ಶಕ್ತಿ
ತ್ರಿಯೇಕ ದೇವರಿಗೆ ಇದೆ. ಗಾಡ್ ಹ್ಯಾಸ್ ದಟ್ ಪವರ್. ಸೊ ದಟ್ ಈಸ್ ಐ ಆಮ್ ಓನ್ಲಿ ಎಕ್ಸಾಂಪಲ್. ಐ ವಾಸ್ ಟೆಲ್ಲಿಂಗ್, ನನ್ನ ಮರಣದ ಸಮಯದಲ್ಲಿ ಶ್ರದ್ಧಾಂಜಲಿ ಬೇಡ, ಇವತ್ತೆಲ್ಲ ಶ್ರದ್ಧಾಂಜಲಿ ಎಳೆಯಾಯಿತು. ಭಾಳ ಚೆನ್ನಾಗಿ ನಾನು ಬದುಕಿರುವಾಗಲೂ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇನ್ನು 70 ವರ್ಷ another 70 years surely I can leave, because I heard some positive things about my life. So I thank all those who have spoken, fathers, Father Richard and Father Prasad and Father Nelson, Father Jose, Father and TK George and Mohan and all of you. And another my friend is there, Vincent. I was a chota bachcha. ಫಸ್ಟ್ ಟೈಮ್ ನಾನು ಹೋಗುವಾಗ ಚಿಕ್ಕ ಹುಡುಗ, ವಿನ್ಸೆಂಟ್ ಒಟ್ಟಿಗೆಲ್ಲ ಹೋಗ್ತಿದ್ದೆ. ಅವರೆಲ್ಲ ದೊಡ್ಡ ಸಿಂಗರ್, ಬ್ರದರ್ ದೊಡ್ಡ, ದೇಹದಲ್ಲಿ ಮಾತ್ರ ಅಲ್ಲ ಸ್ವಾರ್ಥಿಯಲ್ಲಿ ದೊಡ್ಡವರು. ಅವರು 9 ಗಂಟೆಯಿಂದ 5 ಗಂಟೆಗೆ ಬೋಧನೆ ಮಾಡ್ತಿರೋರು. ನನಗೆ ಅಷ್ಟು ಬೋಧನೆ ಬರ್ತಿರಲಿಲ್ಲ, ಆದರೆ ದೇ ಹ್ಯಾವ್ ಹೆಲ್ಪ್ ಮಿ ಎ ಲಾಟ್, ದೇ ಹ್ಯಾವ್ ಕರೆಕ್ಟೆಡ್ ಮಿ ಎ ಲಾಟ್. ಯಾಕೆ ಸೌಂಡ್ ಮಾಡ್ತಾ ಇದೆ? ನಾನು ಮಾತಾಡುವಾಗ ಮಾತ್ರ ಸೌಂಡ್ ಕೊಡ್ತೀಯ ನೀನು. ಓಕೆ ಆತ್ಮೀಯರೇ, ಫಸ್ಟ್ ಆಫ್ ಆಲ್ the culprit who told me Bible is your passport is TK George. He told me Bible is your passport. So that's why that passport ನಾನು ಓದಿ ಎಲ್ಲ ಹೋದ ಮೇಲೆ ವಾಪಸ್ ಬ್ರದರಲ್ಲಿ ಅವರು ನನಗಾಗಿ ಪ್ರೇಯರ್ ಮಾಡಿದರು. ಈ ಪ್ರೇಯ್ಡ್ ಫಾರ್ ಮೀ ಆ್ಯಂಡ್ ಈ ಟೋಲ್ಡ್ ಮೀ, ಐ ವಾಸ್ ಜಸ್ಟ್ ಆರ್ಡೈನ್ಡ್. ಆವಾಗ ಹೇಳಿದರು, ಗಾಡ್ ವಿಲ್ ಟೇಕ್ ಯು ಅರೌಂಡ್ ದ ವರ್ಲ್ಡ್, ಗಾಡ್ ವಿಲ್ ಟೇಕ್ ಯು ಅರೌಂಡ್ ಇಂಡಿಯಾ. ಸೊ ದಟ್ ಟೈಮ್ ಐ ಆಸ್ಕ್ಡ್ ಹಿಮ್ ಹೌ ಇಟ್ಸ್ ಪಾಸಿಬಲ್. ಸೊ ಈ ಟೋಲ್ಡ್, ಗಾಡ್ ಶೋಸ್ ಮಿ ಯು ಆರ್ ಪ್ರೀಚಿಂಗ್ ಫಾರ್ ಮೆನಿ ಪೀಪಲ್, ತುಂಬ ಮಂದಿಗೆ ಪ್ರೀಚ್ ಮಾಡ್ತಾ ಇದೆಯಾ. ಐ ನೆವರ್ ಬಿಲೀವ್ಡ್ ಇಟ್, ಬಟ್ ಇಟ್ ಹ್ಯಾಪೆಂಡ್ ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್. ನಾನು ಇಲ್ಲಿದ್ದೀನಿ, ನೀವು ಇಲ್ಲಿದ್ದೀರಿ ಅಂದರೆ ಇಟ್ ಈಸ್ ದ ವರ್ಡ್ ಆಫ್ ಗಾಡ್, ಬೈಬಲ್. ಬಿಕಾಸ್ ಬೈಬಲ್ ಹ್ಯಾಸ್ ಸಚ್ ಪವರ್, ವರ್ಡ್ ಆಫ್ ಗಾಡ್ ಹ್ಯಾಸ್ ಸಚ್ ಪವರ್. ಆ್ಯಂಡ್ ಓನ್ಲಿ ಥಿಂಗ್ ಈ ಟೋಲ್ಡ್ ಮೀ, ಐ ವಾಸ್ ಆಸ್ಕಿಂಗ್ ಹಿಮ್, ನಿಮಗೆ ಅದು ವಿಷನ್ ಹೆಂಗೆ ಗೊತ್ತಾಗುತ್ತೆ? ಹೌ ದಿಸ್ ಡಿವೈನ್ ಫಾದರ್ಸ್ ವಿಲ್ ಸ್ಪೀಕ್ ಅಬೌಟ್ ವಿಷನ್, ಮೆಸೇಜ್, ಆ್ಯಂಡ್ ಹೌ ದೇ ಗೆಟ್ ದಿಸ್ ಗಿಫ್ಟ್ ಆಫ್ ಪ್ರಾಫೆಸಿ. ಸೊ ವೆನ್ ಐ ಆಸ್ಟ್, ನಾನು ಕೇಳುವಾಗ ಬ್ರದರ್ ಹತ್ರ, ವಾಟ್ ಎವರ್ ವಿ ಎಕ್ಸ್ಪ್ಲೇನ್, ನಾನು ಏನು ಹೇಳಿದ್ರೆ ನಿಂಗೆ ಅರ್ಥ ಆಗೋಲ್ಲ, ಯು ರೀಡ್ ಬೈಬಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಐ ರೆಡ್ ಬೈಬಲ್ ಇನ್ ದ ಸೆಮಿನರಿ ಫ್ರಮ್ ದ ಹೆಡ್ಡಾಲಜಿ, ದೆನ್ ಹಾರ್ಟಾಲಜಿ. ಸೊ ಯು ಹ್ಯಾವ್ ಟು ಸ್ಟಡಿ ಫ್ರಮ್ ದ ಹಾರ್ಟ್. ಸೊ ಗಾಡ್ ನೋಸ್ ಹೌ ಟು ಮೇಕ್ ಇಟ್. ಸೊ ದಟ್ ಈಸ್ ಆಲ್ ಗಾಡ್ಸ್ ಪ್ಲ್ಯಾನ್, ನಾಟ್ ಮೈ ಪ್ಲ್ಯಾನ್ಸ್, ಇಸ್ ಗಾಡ್ಸ್ ಪ್ಲ್ಯಾನ್. So I thank God for this beautiful life and also beautiful, I did not know the secret. Once my mother told TK George, when TK George always comes and visits our house and Manjula, she told, I never told one secret to anybody, brother. Today I'll tell you, she told. ಒಂದು ಸೀಕ್ರೆಟ್ ನಿಮಗೆ ಹೇಳ್ತೀನಿ. ಏನು ಸೀಕ್ರೆಟ್? ಅವನು ಹುಟ್ಟುವಾಗ ಬಹಳ ಸಿಕ್ಕಾಗಿದ್ದ, ತುಂಬ ಅವನಿಗೆ ರೋಗಗಳು. ಆವಾಗ ನಾನು ಡಾಕ್ಟರ್ ಹತ್ರ ಕರ್ಕೊಂಡೋದೆ, ಹಿಂದೂ ಡಾಕ್ಟರ್, ತುಳೂರು ಮಾತಾಡೋ ಡಾಕ್ಟರ್. ಅವ್ರು ಹೇಳಿದ್ರಂತೆ, ಈ ಟೋಲ್ಡ್, ಇಫ್ ದಿಸ್ ಚೈಲ್ಡ್ ಸರ್ವೈವ್ಸ್ ನೋಬಡಿ ಕ್ಯಾನ್ ಕ್ಯಾಚ್ ಹಿಮ್. ಈ ಮಗು ಉಳಿದ್ರೆ ಯಾರು ಹಿಡೀಲಿಕ್ಕೆ ಆಗೋಲ್ಲ. ಅಮ್ಮ ಇವ್ರ ಹತ್ರ ಹೇಳುವಾಗ ನಾನು ಕೇಳಿದೆ, ನನ್ನ ಅಮ್ಮನಿಗೆ ಹೇಳಿದೆ, ಯಾಕೆ ನನಗೆ ಹೇಳಲಿಲ್ಲ ಅಂತೇಳಿ. ನೋಡಿ, ದೇವರ ಯೋಜನೆಗಳೇ ಬೇರೆ ಬೇರೆ. ನಾನು ನೋಡ್ತಾ ಇದ್ದರೆ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಶೀರ್ವಾದಗಳು ಪಡೆದಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್. ತುಂಬ ಜನ ಹೇಳ್ತಾರೆ ನನಗೆ, ಯೇಸುವಿನಿಂದ ಏನೇ ಹುದ್ದೆಗಳು ಬಂತು, ಏನೇ ಆಯಿತು, ಅದೆಲ್ಲ ಯೇಸುವಿನಿಂದ. ಸೊ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಪ್ರೀತಿಯಿಂದ ಬಂದಿದ್ದೀರಿ. ನನ್ನ ಊರಿನ ಕೆಲವರು ಇಲ್ಲಿ ಇದ್ದಾರೆ, ನನ್ನನ್ನು ಚಿಕ್ಕಂದಿನಿಂದ ನೋಡಿದವರು. ನನ್ನ ತುಂಟಾಟಗಳು, ನನ್ನ ಪೋಖ್ರಿಗಳು ಎಲ್ಲ ನೋಡಿದರೆ, ನನ್ನ ಲೀರಾಬಾಯಿ ಎದ್ದು ನಿಲ್ಲಿ, ಇವರು ನನ್ನ ನೇಬರ್, ನಾನು ಚಿಕ್ಕ ಮಗು ಇವರು ಸುಂದರ ಹುಡುಗಿ ಇವರು. ಸೊ ಇವತ್ತು ನಮ್ಮ ಬೆಂಗಳೂರಲ್ಲಿದ್ದಾರೆ, ಅವರು ಇಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ನಮ್ಮ ಕಸಿನ್ ಇದ್ದಾರೆ, ಜೆಸಿಂತಾ ಸ್ಟ್ಯಾಂಡ್ ಅಪ್, ಜೆಸಿಂತಾ ಆ್ಯಂಡ್ ಅವರ್ ಹಸ್ಬೆಂಡ್ ವಾಸ್ ದೇರ್. ಎಸ್, ಅವರ ಫ್ಯಾಮಿಲಿ, ಶಿ ಇಸ್ ಮೈ ಕಸಿನ್. ನನ್ನ ತಂಗಿ ಮಗ ಬಂದಿದ್ದಾನೆ ಇವತ್ತು, ಡೇಸನ್ ಡಿಮೆಲ್ಲೋ ವಾಸ್ ಎ ವೆರಿ ಸ್ಮಾಲ್ ಬಾಯ್, ಟುಡೇ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಮೈ ಸಿಸ್ಟರ್ ಸನ್ ಅವರು ಬಂದಿದ್ದಾರೆ. ಆಮೇಲೆ ಇಲ್ಲಿ ನಾನು ನೋಡ್ತೀನಿ ಎಲ್ಲ ಪ್ರೇಯರ್ ತಂಡದವರು, ನೀವೆಲ್ಲ ಚಿಕ್ಕ ವ್ಯಕ್ತಿಗಳಲ್ಲ, ದೊಡ್ಡ ವ್ಯಕ್ತಿಗಳು. ಅಲ್ಲಿ ಅಮೃತರಾಜ್ ಇದ್ದಾರೆ, ಅಲ್ಲಿ ನಮ್ಮ ಇವರಿದ್ದಾರೆ, ಜೇಮ್ಸ್ ಇದ್ದಾರೆ, ಎಲ್ಲರೂ ನೋಡಿ ದೊಡ್ಡ ವ್ಯಕ್ತಿ. ದೊಡ್ಡ ವ್ಯಕ್ತಿಗೆ ನೋಡೋದು ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ ನನಗೆ, ಭಾಳ ಸಂತೋಷ ಆಗ್ತಾಯಿದೆ. ಸೊ ದೇವರ ಕರುಣೆ, ದೇವರ ಕೃಪೆ, ಪ್ರೀತಿಯೊಂದೇ ಶಾಶ್ವತ. ಲವ್ ಈಸ್ ಪರ್ಮನೆಂಟ್. So I just want to not tell about myself anything, because I have given a lot of testimonies. That is God's grace. But I want to give one strong message which inspired me recently. Now earlier days I wanted to preach more and more. Now I want to contemplate more and more. As we grow, younger, I don't say old,
ಆ ಪ್ರೀಚಿಂಗು ಓಡಾಡೋದು ಅದಕ್ಕಿಂತ ಈ ಇಂಟೀರಿಯರೈಸ್ ಮಾಡೋದು ಇಸ್ ಅ ಕಾಂಟೆಂಪ್ಲೇಟಿವ್ ಲೈಫ್, ಇನ್ನೊಂದು ಫೇಸ್ ಆ ಒಂದು ದೇವರು ಕೊಡ್ತಾ ಇದ್ದಾರೆ. ಮತ್ತು ದಟ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ಗಾಡ್, ಇಸ್ ನಾಟ್ ಜಸ್ಟ್ ಕಮ್ಸ್ ನೋ, ಇಸ್ ಇನ್ಸ್ಪಿರೇಷನ್ ಫ್ರಮ್ ಗಾಡ್. ಸೊ ನನಗೆ ರೀಸೆಂಟ್ಲಿ ಇನ್ಸ್ಪೈರ್ ಆಯಿತು, ನೀನು ರೆಟ್ರೀಟ್ ಯಾಕೆ ಕೊಡ್ತೀಯಾ? ವೈ ಆರ್ ಯು ಗಿವಿಂಗ್ ರೆಟ್ರೀಟ್? ವೈ ಯು ಆರ್ ರನ್ನಿಂಗ್? ವೈ ಪೀಪಲ್ ವಾಂಟ್ಸ್ ರೆಟ್ರೀಟ್? ಐ ಆಸ್ಕ್ ಪೀಪಲ್ ದಿಸ್ ಕ್ವೆಶ್ಚನ್, ನಿಮ್ಗೆ ಯಾಕೆ ಧ್ಯಾನಕೂಟ ಬೇಕು? ಧ್ಯಾನಕೂಟ, ನಾವು ದೆರ್ ಆರ್ ಟೂ ಇಂಟೆನ್ಷನ್ಸ್ ಫಾರ್ ಎ ರಿಟ್ರೀಟ್. ಒನ್ ಈಸ್ ಶಾರ್ಟ್ ಟರ್ಮ್ ಗೋಲ್, ಒನ್ ಈಸ್ ಎ ಲಾಂಗ್ ಟರ್ಮ್ ಗೋಲ್. Short term goal is we have to live on earth with the help of the word of God, and Jesus is our savior. We have to live. Long term goal, we have to attain eternal life. We are preparing people for eternal, ನಿತ್ಯ ಜೀವಕ್ಕೆ ಅವರನ್ನು ಸಿದ್ಧತೆ ಮಾಡೋದು. ಎರಡನೇದು, ನನಗೆ ನನ್ನ ಜೀವನದಲ್ಲಿ 3 ಪಾಲಿಸಿ ಇದೆ. ಇನ್ಶೂರೆನ್ಸ್ ಪಾಲಿಸಿ ಅಲ್ಲ, 3 ಪಾಲಿಸಿ. ಫಸ್ಟ್ ಪಾಲಿಸಿ ಲಾಫ್ ಆ್ಯಂಡ್ ಲೀವ್, ನಗ್ನಗ್ತಾ ಜೀವಿಸು. ಸೆಕೆಂಡ್ ಪಾಲಿಸಿ ಡೂ ಗುಡ್ ಬಿ ಗುಡ್, ಒಳ್ಳೆಯದು ಮಾಡು, ಒಳ್ಳೆಯದು ಆಶಿಸು. ಮೂರನೇದು love ever, hurt never. That from the beginning I have in my heart. I know there's inspiration of God. I was trying to live. I am not a perfect person, but there are shortcomings. I only know, you may not be knowing, and God knows. So darkness of the soul, God knows. So but God is so gracious and merciful. Another thing, recently God told me, this inspiration came to me, what are you preaching for the people? What people will get, they get healed, ಅದೆಲ್ಲ ಸೌಖ್ಯ ಆಗ್ತಾರೆ, ಕರೆಕ್ಟ್. ಬಟ್ ವೈ, ವಾಟ್ ಅನದರ್ ಥಿಂಗ್, ವಾಟ್ ಯು ಆರ್ ಪ್ರಿಪೇರಿಂಗ್, ನೀವು ಏನು ಸಿದ್ಧತೆ ಮಾಡ್ತಾ ಇದ್ದೀರಾ? ಯು ಆರ್ ಪ್ರಿಪೇರಿಂಗ್ ದ ಕಾನ್ಷಿಯನ್ಸ್ ಆಫ್ ದ ಪೀಪಲ್, ಬಿಕಾಸ್ ದೇರ್ ಆರ್ ಕಾನ್ಷಿಯನ್ಸಸ್ ಆರ್ ಡೆಡ್, ದೇರ್ ಆರ್ ಕಾನ್ಷಿಯನ್ಸ್ ಆರ್ ವೇವರಿಂಗ್, ದೇರ್ ಆರ್ ಕಾನ್ಷಿಯನ್ಸಸ್ ಆರ್ ಇವೇಸಿವ್, ಅಂದರೆ ವಾಲುವ, ಸತ್ತ, ಇಂಥ ಆತ್ಮಸಾಕ್ಷಿಗಳನ್ನು ಜೀವಂತಗೊಳಿಸಿ ಕರೇಜಿಯಸ್ ಕಾನ್ಷಿಯನ್ಸ್, ಅಂದರೆ ಯೇಸುವಿನ ಶಕ್ತಿಯಿಂದ ಆ ಜನರು ಒಂದು ಧೈರ್ಯದ ಆತ್ಮದಿಂದ ಬಾಳಬೇಕು. ಅದು ಬ್ರದರ್ ಯಾವಾಗಲೂ ಹೇಳ್ತಿದ್ರು, ನೀವು ಚಿಕ್ಕ ಫಾದರ್ ಅಲ್ಲ, ನಿಮ್ಮಲ್ಲಿ ದೊಡ್ಡ ಶಕ್ತಿ ಇದೆ, ಅಗಾಧ ಶಕ್ತಿ ಇದೆ. ಬಟ್ ದಟ್ ಅಗಾಧ ಶಕ್ತಿ ಜಾನ್ ದ ಬ್ಯಾಪ್ಟಿಸ್ಟ್ ಥರ ಬೇಕಾದರೆ ವಿ ಶುಡ್ ಹ್ಯಾವ್ ಎ ಕರೇಜಿಯಸ್ ಕಾನ್ಷಿಯನ್ಸ್. ವಿ ಆಲ್ ಲೀಡರ್ಸ್, ಇಲ್ಲಿ ಬಂದವರು ನಾವೆಲ್ಲ ಲೀಡರ್ಸ್. ವಿ ಶುಡ್ ಹ್ಯಾವ್ ಎ ಕರೇಜಿಯಸ್ ಕಾನ್ಷಿಯನ್ಸ್ ದಟ್ ಈಸ್ ಗಿವನ್ ಬೈ ಗಾಡ್. ಸೊ ವರ್ಡ್ ಆಫ್ ಗಾಡ್, ಪ್ರೇಯರ್, ಇದೆಲ್ಲ ನಮಗೆ ಯೇಸುವಿನಲ್ಲಿ ಇನ್ನೂ ಆಳವಾಗಿ ಬೆಳೆಸುತ್ತೆ ಮತ್ತು ನಮ್ಮನ್ನು ಉಳಿಸುತ್ತೆ. ಆದ್ದರಿಂದ ನಾವಿವತ್ತು ಇಲ್ಲಿ ಸೇರಿದ್ದೇವೆ, ಲೋಗೋಸ್ ದ ವರ್ಡ್ ಆಫ್ ಗಾಡ್ ಈ ಸೆಂಟರಲ್ಲಿ. ಮತ್ತು ನಿಮ್ಮ ಪೇಷನ್ಸ್ ನೋಡಿದರೆ ನನಗೆ, ನಮ್ಮ ಫಾದರ್ ಜೋಸೆಲ್ಲ ಇಲ್ಲಿ ಕೂತ್ಕೊಂಡವರು ಸ್ಟೇಜಲ್ಲಿ ಯಾರೂ ಎದ್ದು ಹೋಗ್ತಾರಲ್ಲ, ಇಬ್ಬರು ಅವ್ರ ಪಾಪ ಅವರಿಗೆ ಫ್ಲೈಟ್ ಬೇಕಿತ್ತು, ಮತ್ತು ಇನ್ನೊಬ್ಬರ ಹೋಮ್ ಮಿನಿಸ್ಟ್ರ್ ಕಾಲ್ ಬಂತು. ಸೊ ಹೋಮ್ ಮಿನಿಸ್ಟ್ರ್ ಕಾಲ್ ಬಂದ ಮೇಲೆ ಅವ್ರು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರ್ವೈಸ್ ಸೋ ಪೇಷನ್ಸ್, ಸೋ ಲವ್, ಐ ಆಮ್ ಟಚ್ಡ್. ಯಾಕೆಂದರೆ ನನಗೆ ಇನ್ನೂ, ನಾನು ಸ್ವಲ್ಪ ಯೋಚನೆ ಮಾಡಿ, 50 ವರ್ಷ ಆಯ್ತಲ್ಲ, ಇನ್ನೂ ಸ್ವಲ್ಪ ನಿಲ್ಲಿಸೋಣ, ಲೆಟ್ ಮೀ ಸ್ಟಾಪ್ ರನ್ನಿಂಗ್. ಈಗ ಡಬ್ಬಲ್ ಹುಮ್ಮಸ್ಸು ಬರ್ತಾ ಇದೆ, ಇನ್ನೂ ಓಡೋಣ ಅಂಥೇಳಿ. ದೇವರು ಬಿಡೋಲ್ಲ, ಇನ್ನೂ ಹೆಚ್ಚು ಶಕ್ತಿ ಕೊಡೋಣ, ದೇವರು ಕೊಡ್ತಾ ಇದ್ದಾರೆ. ಸೊ ಐ ಥ್ಯಾಂಕ್ ಅನದರ್ ಪರ್ಸನ್ ಈಸ್ ಅ ಮಹಿಮೆ. ಇದರ ಹಿಂದೆ ಎಲ್ಲ ಸೂತ್ರಧಾರ ಮಹಿಮೆ, ಗ್ಲೋರಿ. ಸಿ, he gives glory to logos, he gives glory to all. ಅಂದರೆ ಅವರೆಲ್ಲ, ನಮಗೆಲ್ಲರಿಗೂ ಕ್ರಿಸ್ತ ಪೂರ್ವ ಇದೆ, ಇಲ್ಲಿ ಕೂತ್ಕೊಂಡವರಿಗೆ ಕ್ರಿಸ್ತ ಶಕ ಇದೆ. ಯಾಕೆಂದರೆ ಶಾಕ್ ಸಿಗುವಾಗ ಕ್ರಿಸ್ತ ಶಕ ಬಂದಿದೆ. ಇಲ್ಲಿ ಕೂತ್ಕೊಂಡವರು 90% ಕ್ರಿಸ್ತ ಶಕ, ಆ ಶಾಕಿಂದ ಬಂದವರು. ದರ್ ಇಸ್ ಎಕ್ಸ್ಪೀರಿಯನ್ಸ್, ದಟ್ ಎಕ್ಸ್ಪೀರಿಯನ್ಸ್ ಮೇಡ್ ಅಸ್ ವಾಟ್ ವಿ ಆರ್ ಟುಡೇ. ಸೊ ಫೈನಲಿ ದಟ್ ಐ ವಾಂಟ್ ಟು ಕನ್ಕ್ಲೂಡ್ ಬಿಫೋರ್ ಥ್ಯಾಂಕಿಂಗ್. ಐ ಆಲ್ವೇಸ್ ಸೇ ಜೀಸಸ್ ಈಸ್ ಆರ್ ಲೀಡರ್. whom do I see in my life? ನನ್ನ ಲೈಫಲ್ಲಿ ನಾನು ಯಾರನ್ನು ನೋಡ್ತೀನಿ? I don't see my bishop as or anyone's bishop or superior. They have their shortcomings. Our actors are shortcomings. Our parish priests are shortcomings. My assistant has, my people are everybody has shortcoming. If you look at the shortcomings, ನೀವು ಅವರ ಕೊರತೆಗಳನ್ನು ನೋಡಿದರೆ, you have no time to love. ಮದರ್ ತೆರೇಸಾ told, no? You have no time to love. ಅದಕ್ಕಾಗಿ ಯೇಸು ಒಬ್ಬ ನಮಗೆ ಲೀಡರ್, ಆತ ಲೀಡರ್, ನಮ್ಮ ಆದರ್ಶ. ನಮಗೆ ಒಬ್ಬರು ಗುರುಗಳು, ಫಾದರ್ ಜೆರಿ ಅಂತೇಳಿ SJ ಗುರುಗಳು ಹೇಳಿದ ಮಾತು ಇವತ್ತೂ ನನಗೆ ಮನಸ್ಸಿನಲ್ಲಿದೆ. ನಾವು ಕ್ರಿಸ್ಟಾಲಜಿ ಅಂದರೆ ಕ್ರಿಸ್ತರ ಬಗ್ಗೆ ಕಲಿತೀವಿ. ಅವ್ರು ಹೇಳಿದರು, ಯು ಶುಡ್ ಲರ್ನ್ ಅಬೌಟ್ ಜೀಸಸಾಲಜಿ. ಏನು ಜೀಸಸಾಲಜಿ? ಅವರು ಹೇಳಿದರು, ಜೀಸಸ್ ಈಸ್ ನಾಟ್ ಲೈಕ್ ಎ ಸ್ಮಾಲ್, ಯು ಥಿಂಕ್ ಇನ್ ದ ಪೀಸ್ ಆಫ್ ಬ್ರೆಡ್ ಈಸ್ ಅ ಮೈಟಿ ಪವರ್, ಬಟ್ ಡೋಂಟ್ ಥಿಂಕ್ ದಟ್ ದರ್ ಇಸ್ ನೋ ಪವರ್. ಈಸ್ ಲೈಕ್ ಅ ಟೈಗರ್, ಈಸ್ ಲೈಕ್ ವ್ಯಾಲಿಯಂಟ್, ಈಸ್ ಎ ಹೀರೋ. He can go anywhere, nobody could touch him, and that is the power in Jesus. Andre, he was a leader with loving leader. He was a leader with encouraging, He was a leader, able leader with ability.
He was a leader with discipline, ಶಿಸ್ತು. He was a leader of enthusiastic, ಚೈತನ್ಯ ಪೂರ್ಣ. Is a leader, reliable leader. ಅಂದರೆ ವಿಶ್ವಾಸಾರ್ಹ. Otherwise you will not be a successful minister in your life. So that's why many fall on the way. So today we have survived, it is because of His grace. Whatever I am, ನಾನು ಏನಾಗಿದ್ದೀನಿ, ಇಟ್ ಈಸ್ ಅವರ ಕೃಪೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನನ್ನ ದೊಡ್ಡಷ್ಟಿಗೆ ಟ್ಯಾಲೆಂಟ್, ಪ್ರತಿಭೆ, ಪ್ರಯತ್ನ ಏನಲ್ಲ. ಅವರು ಒಂದು ಸಾರಿ ಬೆಂಕಿ ಕೊಟ್ಟರೆ ರಾಕೆಟಿಗೆ, ಆ ಬೆಂಕಿ ಓಡ್ತಾ ಇರುತ್ತೆ. ರಾಕೆಟ್ ನಿಲ್ಲಲ್ಲ. ಆ ಬೆಂಕಿ ಪವಿತ್ರಾತ್ಮ. ಯು ವಿಲ್ ನಾಟ್ ಸ್ಟಾಪ್. ಅವರು ಕಳಿಸ್ತಾ ಇರ್ತಾರೆ, ಓಡಿಸ್ತಾ ಇರ್ತಾರೆ, ಮತ್ತು ಅವರು ನಮ್ಮನ್ನು ಈ ಬಲಪಡಿಸ್ತಾ ಇರ್ತಾರೆ. ಸೊ ನಾನು ಈ ದಿವಸ ಇಂಥ ಒಂದು ಪ್ರೋಗ್ರಾಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಆ್ಯಂಡ್ ಬೆಂಗಳೂರಿಂದ ತುಂಬ ಮಂದಿ ಬಂದಿದ್ದೀರಿ. ಪಾಪ ಎಷ್ಟು ಪೇಷನ್ಸಲ್ಲಿ ಕೂತ್ಕೊಂಡಿದ್ದೀರಿ. ಐ ಲವ್ ಯು ರಿಯಲಿ. ಐ ಥ್ಯಾಂಕ್ ಯು. ಜೋಸಫ್ ಚಾ, ಐ ಲವ್ ಯು. ಆ್ಯಂಡ್ ಬ್ರದರ್ ಟಿ ಕೆ ಜಾರ್ಜ್ ಥಾಟ್ ಮೀ ಟು ಟೆಲ್ ಐ ಲವ್ ಯು. ಸೊ ಐ ಲವ್ ಎವ್ರಿ ಒನ್, ಆ್ಯಂಡ್ ಎಸ್ಪೆಷಲಿ ಮಹಿಮೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ ಥಾಮಸ್ ಚಿನ್ನಪ್ಪ ಆ್ಯಂಡ್ ಆಲ್ ಆಫ್ ಯು. ದಿಸ್ ಆರ್ಗನೈಸ್ಡ್. I don't know, behind the stage so many people have worked for this. And also I thank, because tomorrow morning early we have 2 masses, and I thank my Father Nelson. He has school also, but he told no, I will come. He became the pilot because I don't drive. You know reason I don't drive? Because if I drive, my car can go anywhere, wherever God never wants me to take. So if there is a driver, he is a caution for me. He says, now I am with you, you cannot go anywhere you want. ಸೊ ನಮಗೆ ಯಾವಾಗಲೂ ಇಬ್ಬರು ಬೇಕು ಮಿನಿಸ್ಟ್ರಿಯಲ್ಲಿ. ಜೊತೆಗೆ ನನಗೆ ರಿಚರ್ಡ್ ಕೊಟ್ಟರು, ನನಗೆ ಫಾದರ್ ನೆಲ್ಸನ್ ಕೊಟ್ಟರು, ಹಾಗೂ ನಮಗೆ ಅನೇಕ ಸತ್ಯ, ರವಿ, ನಮ್ಮ ಫಸ್ಟ್ ನನ್ನ ಪೈಲಟ್ ಇಲ್ಲಿದ್ದಾರೆ, ಎದ್ದು ನಿಲ್ಲಿ ಅಣ್ಣ, ಅಂತೋಣಿರಾಜ್, ಶಿಲ್ವೇಪುರ. ಅವರು ನನ್ನ ಫಸ್ಟ್ ಪೈಲಟ್ ನನ್ನ ಲೈಫಲ್ಲಿ. ಅವರು ಒಂದು ಬಿಳಿ ಡ್ರೆಸ್ ಆಗಿ ಏಂಜಲ್ ಥರ ಬಂದಿದ್ದರು ಏರ್ಪೋರ್ಟಲ್ಲಿ ನಾನು ಇಳಿಯುವಾಗ. ನಿಮಗೆ ಡ್ರೈವರ್ ಅಂತ ಕಾರ್ ಇರಲಿಲ್ಲ ಆವಾಗ, ಡ್ರೈವರ್ ಬೇಕಂತೆ. ನಾನು ಕಾರೇ ಇಲ್ಲ, ಏನು ಡ್ರೈವರ್ ಅಪ್ಪ ಅಂತ ಕೇಳಿದ್ದೆ. ಸೊ ಬಹಳ ಚೆನ್ನಾಗಿ ನನ್ನೊಟ್ಟಿಗೆ 3-4 ವರ್ಷ 5 ವರ್ಷನೇ ಇದ್ದರು ಅವರು ಎಲ್ಲರೂ. ಮಿನಿಸ್ಟ್ರಿ ಈಸ್ ನಾಟ್ ಫ್ರ್ಯಾಂಕ್ಲಿನ್ಸ್, ಮಿನಿಸ್ಟ್ರಿ ಈಸ್ ಆಫ್ ಗಾಡ್ಸ್. ವಿ ಆರ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್. ನಾವು ಸಾಧನಗಳು ಮಾತ್ರ. ಇವತ್ತು 50 ವರ್ಷ ಜೀವ, ಈ ಜೀವ ನಿನಗಾಗಿ ದೇವ, ನಮ್ದಲ್ಲ. ಹಾಗೆಯೇ 25 ವರ್ಷ ಬೆಳ್ಳಿ ಮಹೋತ್ಸವ ದೇವರು ಕೊಟ್ಟಿದ್ದಾರೆ. ಒನ್ ಥಿಂಗ್ ಐ ಲೈಕ್ಡ್ ರೀಸೆಂಟ್ಲಿ, ಒನ್ ಪ್ರೀಸ್ಟ್ he told me, the beautiful thing in the priestly life, not the buildings and walls, not the concrete buildings, listening to the confessions of the people, offering the mass, visiting the sick, ಆ ಸ್ಯಾಕ್ರಮೆಂಟ್ಸ್ ಕೊಡೋದಿದೆಯಲ್ಲ, ಅದರಲ್ಲಿರುವ ಸಂತೋಷ ಬೇರೆ ಎಲ್ಲೂ ಲೈಫಲ್ಲಿ ಸಿಗೋದಿಲ್ಲ. ನಾನು ಬಿಲ್ಡಿಂಗ್ ಕಟ್ಟಿಲ್ಲ, ಏನು ಕಟ್ಟಿಲ್ಲ, ಆದರೆ ಜನರನ್ನು ಕಟ್ಟುವಂತಹ, ಅದು ಕಟ್ಟುವುದೊಂದು ಕಲೆ, ಎಲ್ಲರಿಗೂ ಆಗೋದಿಲ್ಲ. ಆದರೆ ಜನರನ್ನು ಕಟ್ಟುವಂಥ, ಯುವಜನರನ್ನು ಕಟ್ಟುವಂಥ ನನಗೆ ಬಿಷಪ್ಸ್ ರೆಕಾಗ್ನೈಸ್ ಮಾಡಿದರು, ಪ್ರೀಸ್ ರೆಕಾಗ್ನೈಸ್ ಮಾಡಿದರು. ಇಲ್ಲಿ ಕೂಡ ಜೋಸ್ ನಮ್ಮನ್ನು ಯಾವಾಗಲೂ ಫಾದರ್ ಕರೀತಾ ಇರ್ತಾರೆ, ನೀನು ಇಲ್ಲಿ ಬಾ ಅಂತೇಳಿ. ಅಲ್ಲಿ ಹೋದ್ರೆ ಅಲ್ಲಿ ಕರೀತಾ ಇದ್ದಾರೆ, ಅಲ್ಲಿ ಮೋಹನ್ ಬಿಡೋಲ್ಲ ಆಚೆಯಿಂದ, ನಾವು ಬಿಟ್ಟರು ಇವರು ಯಾರು ಬಿಡೋಲ್ಲ, ಈ ಮಹಿಮೇನೂ ಬಿಡೋಲ್ಲ. ಸೊ ದಿಸ್ ಈಸ್ ವಾಟ್ ದ ಲವ್ ಈಸ್, ದಿಸ್ ಈಸ್ ವಾಟ್ ಗಾಡ್ಸ್ ಗ್ರೇಸ್ ಈಸ್. ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಡಿವೈನ್ ಲೈವ್, ನಂದು ಆಲ್ ಮೈ ಟಾಕ್ಸ್ ದಿಸ್ ಇನ್ ಕೊಂಕಣಿ, ಕನ್ನಡ ಆ್ಯಂಡ್ ಇನ್ ಇಂಗ್ಲೀಷ್ ಆಲ್ಸೋ. ಸ್ಟ್ಯಾಂಡ್ ಅವಿನಾಶ್, ಹಿಸ್ ಓಲ್ ಫ್ಯಾಮಿಲಿ ಸರ್ವ್ಸ್ ಆಸ್ ದ ಮೀಡಿಯಾ ಮಿನಿಸ್ಟ್ರಿ. His daddy has done the media, and these 3 children and his wife also, they all are in media ministry. So they without any ಏನು ಆಶಿಸದೆ ಅವರು ಕುಟುಂಬನೇ, ಏಕೆಂದರೆ ನಾವು ಸ್ವಾರ್ಥ ಸಾರ್ಬೋದು, ಅದ್ರ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಅವರು ಅದನ್ನು ಸಾರ್ತಾ ಇದ್ದಾರೆ. ಸೊ ಐ ಥ್ಯಾಂಕ್ ಯು ವೆರಿ ಮಚ್ ದಿವ್ಯವಾಣಿ ಲೈವ್ ಆ್ಯಂಡ್ ಆಲ್ ದೋಸ್ ಹು ಹೆಲ್ಪ್ ಮೀ ಇನ್ ಮೈ ಲೈಫ್. ಆ್ಯಂಡ್ ಸ್ಪೆಷಲಿ ದಿಸ್ ಈವ್ನಿಂಗ್ ನನ್ನನ್ನು ಪ್ರೀತಿಸಿ, ನನಗಾಗಿ ಪ್ರಾರ್ಥಿಸಿ, ನನ್ನನ್ನು ಆಶೀರ್ವದಿಸಿದ ಹಿರಿಯರು, ಗುರುಗಳು, ನಿಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಪ್ರಿಯರೇ, ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಮಾಡಿದಂತಹದ್ದು ನಮ್ಮ ಫ್ಯಾಮಿಲಿ. ಈ ದಿನದ ಊಟ ಆಗಲಿ, ಈ ದಿನದ ಯಾವುದೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು ನನ್ನ ಕುಟುಂಬವಾಗಿದೆ. ಆ ಕುಟುಂಬದ ಹೆಸರು ಲೋಗೋಸ್. ಆ ಲೋಗೋಸೇ ನನ್ನ ಕುಟುಂಬವಾಗಿದೆ. ನಮ್ಮ ಕುಟುಂಬದ ತಂದೆ ಫಾದರ್ ಟು ಲೋಗೋಸ್, ನಮ್ಮ ಫಾದರ್ ಜೋಸ್ ವೆಟ್ಟಿಯಾಂಗಲ್ರವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬಲ, ಚೈತನ್ಯ ಮತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಜೋರಾಗಿ ಚಪ್ಪಳೆ ತಟ್ಟಿ ನಾನು ಅವರಿಗೆ ವಂದನೆಯನ್ನು ಹೇಳ್ತೇನೆ. ಎರಡನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗುರುಗಳಿಗೂ ಮತ್ತು ವಿಶೇಷವಾಗಿ
ಬ್ರದರ್ ಮೋಹನ್, ಬ್ರದರ್ ವಿನ್ಸೆಂಟ್ ಮತ್ತು ಇವರೆಲ್ಲರಿಗೂ ನಾನು ವಂದನೆಯನ್ನು ಹೇಳ್ತೇನೆ. ಎರಡನೇದಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಕಾರಣ. ಒಂದು ಬ್ರದರ್ ಟಿ ಕೆ ಜಾರ್ಜ್, ಎರಡನೇದು ಮಂಜಕ್ಕ. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಮತ್ತು ಬ್ರದರ್ ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಮ್ಮ ಆಫೀಸಿಗೆ ಬಂದು ಕುಳಿತುಕೊಂಡು ಎಲ್ಲರಿಗೂ ಅವರೇ ಸ್ವತಃ ಕಾಲ್ ಮಾಡಿ, ಅಷ್ಟು ಪೇಷನ್ಸ್ ನೋಡಿರಲಿಲ್ಲ. ಅಷ್ಟು ನನಗೆ ಬ್ರದರ್ಗೆ ಪಾಪ ಗೊತ್ತು, ನನಗೆ ನ್ಯಾಷನಲ್ ಸರ್ವಿಸ್ ಟೀಮ್ದು ಎಷ್ಟೋ ಕೆಲಸಗಳಿದ್ರು, ಬಿಷಪ್ಗೆ ಅಡ್ಮಿನಿಸ್ಟ್ರೇಟರ್ಗೆ ಫೋನ್ ಮಾಡ್ತಾಯಿದ್ರು. ಪಾಪ ಬ್ರದರ್ ಅಷ್ಟೇ ಪೇಷನ್ಸಲ್ಲಿ ಇರ್ತಾಯಿದ್ರು. ಸೊ ಪೇಷನ್ಸಲ್ಲಿ ನನ್ನ ಕೆಲಸ ಆದಮೇಲೆ ಮಾಡೋಣ ಅಂತ ಇದ್ರು. ಬ್ರದರ್, ನಿಮ್ಮ ತಾಳ್ಮೆಗಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಐ ಥ್ಯಾಂಕ್ ಆಲ್ ದ ಪ್ರೀಸ್ ಹು ಜಾಯಿನ್ ದಿಸ್ ಪ್ರೋಗ್ರಾಮ್. ಈಗ ವಿಶೇಷವಾಗಿ ನಮ್ಮ ಅಣ್ಣ ಈಸ್ ಮೈ ರಿಲೇಟಿವ್, ನನ್ನ ಕಸಿನ್ ಬ್ರದರ್ ಆಗ್ತಾರೆ. ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ಈಗ ನಮ್ಮ ಫಾದರ್ ಫ್ರ್ಯಾಂಕ್ಲಿನ್ ರವರಿಗೆ ಅವರು ಒಂದು ಸನ್ಮಾನವನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮೈಸೂರು ಪೇಟ ಫಾದರ್ ಅಣ್ಣ ಅಲ್ಲೇ ರೀ. ಎರಡನೇದಾಗಿ ಅಕ್ಟೋಬರ್ 5ನೇ ತಾರೀಕು ನಮ್ಮ ಡೈರೆಕ್ಟರು ಮತ್ತು ನನ್ನ ಆಧ್ಯಾತ್ಮಿಕ ತಂದೆಯ ಹುಟ್ಟು ಹಬ್ಬ ಆಯಿತು. ಸೊ ಹಾಗಾಗಿ ನಾವು ಲೋಗೋಸ್ ಮಕ್ಕಳ ಪರವಾಗಿ ಮತ್ತು ಫಾದರ ಪರವಾಗಿ ಅವ್ರಿಗೂ ಸಹ ನಮ್ಮ ಅಣ್ಣನನ್ನು ಕೇಳ್ಕೊಳ್ತೇನೆ, ಅವ್ರಿಗೂ ಸಹ ಸನ್ಮಾನ ಮಾಡಬೇಕು. ಫಾದರ್ ಪ್ಲೀಸ್ ಕಮ್ ಇನ್ ದ ಫ್ರೆಂಡ್.